ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಪತ್ ಬಾಂಧವ, ಏನಿದು ಆಪತ್ ಬಾಂಧವ ಅಂತ ನನಗೆ ಫೇಸ್ಬುಕ್ಕಲ್ಲಿ ಒಂದಿಬ್ಬರು ಮೆಸೇಜ್ ಹಾಕಿದರು. ಫೇಸ್ಬುಕ್ನಲ್ಲಿ ಈ ಪ್ರೋಮೋಗೆ ಸಾಕಷ್ಟು ಹಿಟ್ಸ್ ಮತ್ತು ಲೈಕ್ಸ್ ಬಂದಿರೋದು ತುಂಬ ಖುಷಿ ಕೊಟ್ಟಿದೆ. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಷಯ ನಾನು ಹೇಳಬೇಕಾಗಿತ್ತು. ಮೊನ್ನೆ 18ನೇ ತಾರೀಕಿಗೆ ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಒಂದು ಒಂದು ಶಾರ್ಟ್ ಫಿಲ್ಮ್, ಒಂದು 15 ನಿಮಿಷದ ಒಂದು ಶಾರ್ಟ್ ಫಿಲ್ಮನ್ನು ಈ ಸ್ನೇಹಿತರ ಗುಂಪೆಲ್ಲ ಸೇರಿಕೊಂಡು ಮಾನವೀಯತೆ ಅಂತ ಅದಕ್ಕೊಂದು ಹೆಸರು ಕೊಟ್ಟು SP ಅಣ್ಣಾಮಲೈ ಸಾಹೇಬರು ಅದನ್ನು ರಿಲೀಸ್ ಮಾಡಿದರು. ಅದನ್ನು ನಾನು ನೋಡಿದ್ದೆ, ಒಂದು ವೆಬ್ಸೈಟಲ್ಲಿ ನೋಡಿದ ನಂತರ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಥಾಟ್ ಬಂತು. ಅದೇ ಇವತ್ತಿನ ಈ ಕಾರ್ಯಕ್ರಮ. ಆಯಿತಾ, 2 ವಿಷಯಗಳನ್ನು ಇಲ್ಲಿ ಕ್ಲಬ್ ಮಾಡಲಾಗಿದೆ. ಅದು ಏನು ಅಂತ ನಾನು ಹೇಳೋದಕ್ಕಿಂತ ಮುಂಚೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ 2 ವ್ಯಕ್ತಿಗಳಿದ್ದಾರೆ. ಅವರಿಬ್ಬರನ್ನು ದಯವಿಟ್ಟು ತೋರಿಸಿ. ಅವರಿಗಿಬ್ಬರಿಗೂ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಅಂತ ಹೇಳ್ತಾ ಇದ್ದೇನೆ. ಆ ಕಡೆಯಲ್ಲಿ ಸುರೇಂದ್ರ ಮಾರ್ಪಳ್ಳಿ ಅವರಿದ್ದಾರೆ. ಇವರು ಈ ನಮ್ಮ ಶಾರ್ಟ್ ಫಿಲ್ಮನ್ನು ಮಾಡಿದ್ದಾರೆ. ಅಂದರೆ ಅವರು ನೇತೃತ್ವವನ್ನು ವಹಿಸ್ಕೊಂಡು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು 15 ಮಿನಿಟ್ಸ್ ಇದು ಶಾರ್ಟ್ ಫಿಲ್ಮನ್ನು ಮಾಡಿದ್ದಾರೆ. ಸುರೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತೆ ಆಪತ್ ಬಾಂಧವರಾದ ಸೂರಿ ಶೆಟ್ಟಿ, ಸೂರಿ ಅಂತ ತುಂಬ ಫೇಮಸ್ ಅಲ್ವಾ ಸರ್? ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ನೀವು? ಫೈನ್. ಹೆಚ್ಚಿನವ್ರಿಗೆ ಗೊತ್ತಿದೆ ಸೂರಿ ಅವ್ರ ಬಗ್ಗೆ, ಆದರೂ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾತನಾಡಬೇಕು. ನಾನು ಫಸ್ಟ್ ಸುರೇಂದ್ರ ಅವ್ರ ಹತ್ರ ಮಾತನಾಡ್ತೇನೆ. ಏನಿದು ನಿಮ್ಮದು ಮಾನವೀಯತೆ ಅಂತ ಹೆಸರಿಟ್ಟಿದ್ದೀರಿ, ಏನು ಈ ಸಿನಿಮಾ ಸುರೇಂದ್ರ ಅವರೇ? ಮೊದಲಿಗೆ ಮಾನವೀಯತೆ ಯಾಕೆ ಮಾಡಿದೆ ಅನ್ನೋದು ಮುಖ್ಯ. ಈ ಥರ ಫಿಲ್ಮ್ ಮಾಡಲಿಕ್ಕೆ ಕಾರಣ ಏನಂದರೆ, ನನ್ನ ಒಂದು ಆತ್ಮೀಯ ಸ್ನೇಹಿತ ಒಂದು 2 ತಿಂಗಳ ಹಿಂದೆ ಆಕ್ಸಿಡೆಂಟಲ್ಲಿ ತೀರಿ ಹೋಗಿದ್ದಾರೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆದಾಗ ಜನರು ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಎಲ್ಲರೂ ಗುಂಪಾಗಿ ಸೇರಿದ್ದಾರೆ, ಬಟ್ ಯಾರು ಕೂಡ ಹೆಲ್ಪ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಸ್ಪತ್ರೆ ಕರ್ಕೊಂಡು ಹೋಗಲಿಲ್ಲ. ಅವರವರೇ ಮಾತಾಡ್ತಾರೆ, ಮೊಬೈಲಲ್ಲಿ ಇಟ್ಕೊಳ್ತಾರೆ, ಅದೇ ಮಾತಾಡ್ತಾರೆ. ಯಾರು ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋದಾದ್ರೆ ಮತ್ತೆ ಮೊಬೈಲಲ್ಲಿ ಫೋಟೋ ತೆಗಿತಾರೆ, ಹೌದು, ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಕರೆಕ್ಟ್, ಅದನ್ನೇ ಮಾಡ್ತಾ ಇದ್ದಾರೆ ವಿನಃ ಇವರಿಗೆ ಇಲ್ಲಿ ಒದ್ದಾಡ್ತಾ ಇದ್ದಾನೆ, ಅವನಿಗೆ ಒಂದು ಹೆಲ್ಪ್ ಮಾಡೋ ಒಂದು ಅವರ ಮನಸ್ಸಲ್ಲಿ ಬರಲಿಲ್ಲ. ಕರೆಕ್ಟ್. ನನಗೆ ಆಮೇಲೆ ಗೊತ್ತಾಯಿತು ವಿಷಯ ಏನಂತ. ನಾನು ಹೋಗುವಾಗ ಲೇಟ್ ಆಗಿದೆ, 20 ಮಿನಿಟ್ಸ್ ಆಗಿದೆ. ಹಾಸ್ಪಿಟಲ್ಗೆ ಇವರೆಲ್ಲ ಇದು ಫೋಟೋ ಎಲ್ಲ ತೆಗೆದು ವಾಟ್ಸಪ್ಗೆ ಫೇಸ್ಬುಕ್ಗೆಲ್ಲ ಡೌನ್ಲೋಡ್ ಮಾಡಿ ಆಗಿದೆ. ಇವರು ಇಲ್ಲಿ ಒದ್ದಾಡ್ತಾ ಇದ್ದಾನೆ, ಬಟ್ ಯಾರು ಅದರ ಬಗ್ಗೆ ಇದು ಕೊಡಲಿಲ್ಲ. ನಾನು ಹೋಗುವಾಗ ಹಾಸ್ಪಿಟಲ್ ಕರ್ಕೊಂಡು ಹೋದೆ, ಅವರು ಅಷ್ಟೊತ್ತಿಗೆ ಇದಾಗಿದೆ, ಡೆತ್ ಆಗಿದೆ. ಇದು ನನಗೆ ತುಂಬ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕೆ ಈ ಥರ ಆಗಿದೆ ಅಂತ ಒಂದು ಇದಾಗುವಾಗ ನಾನು ಈ ಥರ ಮಾಡಿ ಸಮಾಜಕ್ಕೆ ಒಂದು ತೋರಿಸುವಂಥ ಒಂದು ಈ ಥರ ಫಿಲ್ಮನ್ನು ಇದು ಮಾಡಿದ್ದು. ಫಿಲ್ಮ್ ಮಾಡುವಂಥ ಒಂದು ಡಿಸೈಡ್ ಮಾಡಿ. ಹೌದು. ಯಾರೆಲ್ಲ ಸೇರ್ಕೊಂಡ್ರಿ ನೀವೆಲ್ಲ? ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಹೇಳಬೇಕಾಗ್ತದೆ ಈ ಟೈಮಲ್ಲಿ. ಖಂಡಿತ, ಅವರೆಲ್ಲ ಹೆಸರನ್ನು ದಯವಿಟ್ಟು ಹೇಳಿ. ಮೊದಲಿಗೆ ಸುಜಿತ್ ಅಂತ ಇಂಜೂರ್ ಅವರು, ಮತ್ತು ಪ್ರದೀಪ್ ಶೆಟ್ಟಿ ಕುಕಿಗಟ್ಟೆ ಅವರು, ಮತ್ತು ಹಿತೇಶ್ ಅಂಚನ್, ಮತ್ತು ಸಂದೀಪ್ ಕುಂದರ್, ಮತ್ತು ವಿಜಯ್ ನಾಯಕ್, ಮತ್ತು ದೀಪಕ್ ಮೂಡಬೆಳ್ಳಿ ಅವರೆಲ್ಲ ತುಂಬ ಜನ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಎಲ್ಲ ಇದ್ದಾರೆ. ಎಲ್ಲರಿಗೂ ಖುಷಿ. ನಾನೊಂದು ಫಸ್ಟಿಗೆ ಈ ಥರ ಶಾಪಲ್ಲಿ ಮಾತಾಡ್ತಿರುವಾಗ ಇದರ ಬಗ್ಗೆ ನಾನು ತುಂಬ ಥಿಂಕ್ ಮಾಡಿದರೆ ಏನಾಗುತ್ತೆ ಅಂತ. ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡಿದರು, ನೋಡೋಣ ಏನಾಗುತ್ತೆ ನೋಡೋಣ ಅಂತ. ಯಾವುದು ಇದಾಗಬಾರ್ದಲ್ಲ, ಸರಿ ಅಂತ ನಾನು ಒಂದೊಂದೇ ಇದು ಮಾಡಿದೆ. ಆವಾಗ ನಮ್ಮ ಉದಯ್ ಅವರಿದ್ದಾರೆ, ಅವರು ಸಹ ನಮ್ಮ ಇದರಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸಿದ್ದಾರೆ. ಅವರು ಕೂಡ ಅವರ ಪರಿಚಯ ತುಂಬ ಮುಂಚೆನೇ ಇತ್ತು. ಉದಯ್ ಅವರಿಗೆ ಈ ಥರ ಹೇಳಿದ ಅವರು ಖುಷಿ ಆಯಿತು. ಇದಕ್ಕೊಂದು ಜನ ಬೇಕಲ್ಲ ಈಗ ಎಲ್ಲರೂ ಈಗ ಸೂರಿ ಶೆಟ್ಟರ್ ಅಂತ ಅವ್ರು ಹೇಳಿದರು, ಒಳ್ಳೆ ಜನ ಇದ್ದಾರೆ, ಅವರನ್ನು ಇದು ಮಾಡುವಂತ. ಸೊ ನಾನು ಅವರನ್ನು ಅವರ ಮನೆಗೆ ಹೋದೆ. ನಾನು ಮತ್ತೆ ಇವ್ರ ಮನೆಗೆ ನೀವು? ಹೋದೆ. ಎಲ್ಲ ನಮ್ದು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರಿ ಒಂದು ಸಂಡೇ ದಿನ ಇವ್ರ ಮನೆಗೆ ಹೋಗಿದೆ. ಸರಿ. ಇವರೆಲ್ಲ ಇದು ಮಾಡುವಾಗ ಅವರದ್ದೆಲ್ಲ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ತೋರಿಸಿದ್ದಾರೆ. ಮನೆಯಲ್ಲೆಲ್ಲ ಇವರಿಗೆ ಅವಾರ್ಡೆಲ್ಲ ಸಿಕ್ಕಿದ್ದು ಎಲ್ಲ ಉಂಟಲ್ಲಿ. ಕರೆಕ್ಟ್. ಫೋಟೋಸ್ ಎಲ್ಲ ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಇಂಥವರು ನಮಗೆ ಬೇಕು, ನಮ್ಮ ಈ ಕಿರುಚಿತ್ರಕ್ಕೆ ಇಂಥವರೇ ಬೇಕು ಅನ್ನೋ ಒಂದು ಸಮಾಜಕ್ಕೆ ಇವರನ್ನು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಕರೆಕ್ಟ್ ನನಗೆ ಮತ್ತೆ ಮುಂದೆ ಹೋದೆ. ನಂಗೆ ಖುಷಿ ಆಯಿತು. ಈ ಥರ ಕನ್ಫರ್ಮ್ ಆಯಿತು. ನಾನು ಡಿಸೈಡ್ ಮಾಡಿ ಆಯಿತು. ಇವರಿಗೆ ನಾನು ಹೇಳಿದೆ, ನೆಕ್ಸ್ಟ್ ನಾನು ಫೋನ್ ಮಾಡ್ತೇನೆ, ಇವರನ್ನು ಕಾಂಟ್ಯಾಕ್ಟ್ ಆಗ್ತೇನೆ ಅಂತ ಹೇಳಿ ಮತ್ತೆ ವಾಪಸ್ ಬಂದೆ. ಮತ್ತೆ ಲಾಸ್ಟಿಗೆ ಕೊನೆಯದಾಗಿ SP ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ. ಇವರಿಂದನೇ ಆಗಿದ್ದು ನಾನು. ಅವರೆಲ್ಲ ಒಟ್ಟಿಗೆ ಹೋಗಿ ಇದು ಮಾಡಿದೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ರೈಟ್. ಅವರೇ ರಿಲೀಸ್ ಕೂಡ ಮಾಡಿದ್ರು. ಹೌದೌದು ಎಲ್ಲ. ಎಸ್ ವೀಕ್ಷಕರೇ, ಸೂರಿ ಶೆಟ್ಟರ್ ಇದ್ದಾರಲ್ಲ, ನಿಮಗೆ ಗೊತ್ತಿರಬೇಕು, ಅವರು ಕಾಪು ಅಲ್ವಾ ಸರ್? ಕಾಪು ಅಲ್ಲಿರೋದು. ಕಾಪು ಆಸ್ಪಾಸ್ನಲ್ಲಿ ಹೆಚ್ಚಾಗಿ, ಅಂದರೆ ಅವರು ಆ ಏರಿಯಾದಲ್ಲಿರೋದ್ರಿಂದ ಹೆಚ್ಚಾಗಿ ಅಲ್ಲಿಗೆ ಎಲ್ಲೇ ಎನಿ ಟೈಮ್ 24/7 ಯಾವುದೇ ಸಂದರ್ಭದಲ್ಲೂ ಒಂದು ಆಕ್ಸಿಡೆಂಟ್ ಆದರೆ, ಒಂದು ದುರಂತ ಆದರೆ ಅಲ್ಲಿ ಫಸ್ಟ್ ಬರೋದು ಸೂರಿ ಶೆಟ್ಟರು. ಅಲ್ಲಿ ಫಸ್ಟ್ ಎಲ್ಲರೂ ಸರ್ವ ಧರ್ಮದವರು ನೆನಪು ಮಾಡ್ಕೊಳ್ಳೋದು ಸೂರಿ ಶೆಟ್ಟರನ್ನು. ಅವರು ಅದು ಏನೇ ಆಗಿರಲಿ ತಕ್ಷಣಕ್ಕೆ ಅಲ್ಲಿ ಬಂದು ಅವರಿಗೆ ಅಲ್ಲಿ ಯಾರಿಗೆ ದುರಂತ ಆಗಿದೆ, ಎಲ್ಲಿ ಅಪಘಾತ ಆಗಿದೆ, ಅದಕ್ಕೆ ತಕ್ಷಣ ಸ್ಪಂದನೆಯನ್ನು ಕೊಡೋರು ಸೂರಿ ಶೆಟ್ಟರು. ಅವರ ವಿಜುವಲ್ಸ್ಗಳನ್ನೆಲ್ಲ ನೀವು ಗಮನಿಸ್ತಾ ಇದ್ದೀರಿ. ಅದನ್ನು ಹೆಚ್ಚಿನ ವಿಜುವಲ್ಸ್ಗಳನ್ನು ನಾವು ಬ್ಲರ್ ಮಾಡಿ ತೋರಿಸಿದ್ದೇವೆ. ಶೆಟ್ರೆ, ಈ ಇವ್ರು ಮಾಡಿರುವಂಥ ಈ ಸಿನಿಮಾದ ಬಗ್ಗೆ ನಿಮ್ಮನ್ನು ಒಂದು ಅಪ್ರೋಚ್ ಆದರು, ಏನು ನಿಮ್ಮ ಅಭಿಪ್ರಾಯ?
ನನ್ನ ಬಗ್ಗೆನೂ ಅಷ್ಟೇ, ಇವರು ಮಾಡಿದ ಒಂದು ಕೆಲಸ ಒಳ್ಳೆಯದೇ. ಯಾಕೆಂದರೆ ಈಗ ಟೈಮಿನಲ್ಲಿ ನಮ್ಮ ಯಂಗ್ಸ್ಟರ್, ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಯಂಗ್ಸ್ಟರ್ಗೆ ಏನು ಹೇಳೋದಂದರೆ ಈ ಫ್ರೆಂಡ್ಶಿಪ್ ಎಲ್ಲ ಕಟ್ ಮಾಡಿ ಅವರ ಮನೆಯವರನ್ನೆಲ್ಲ ಪ್ರೀತಿನ ನೋಡಿ ಮತ್ತು ಈ ಥರ ಏನಾದರೂ ಘಟನೆ ಆಗುವಾಗ ಎಷ್ಟು ಉಪಕಾರ ಮಾಡ್ತಾರ ಅಷ್ಟು ನಮಗೆ ಒಳ್ಳೆಯದಂತ ನನಗೆ ಭಾವನೆ ಉಂಟು. ಒಳ್ಳೆಯದೇ. ಪ್ರತಿ ಯಂಗ್ಸ್ಟರ್ ಆಗಲಿ ಯಾರೇ ಆಗಲಿ ಒಂದು ಆ್ಯಕ್ಸಿಡೆಂಟ್ ಆಗುವಾಗ ನಾವು ಅವನಿಗೆ ಏನಾಗಿದೆ ಅದನ್ನು ಫಸ್ಟ್ ನೋಡಬೇಕು. ಅವನಿಗೆ ಇಂಜೂರ್ಡ್ ಆದರೆ ಏನಾದರೂ ಒಂದು ಗಾಡಿ ಮಾಡಿ, ಇಲ್ಲದೇ ಸಮೀಪದಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಾರೆ ಅವರಿಗೆ ಫೋನ್ ಮಾಡಿ, ಏನಾದರೂ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಫಸ್ಟ್ ಆಸ್ಪತ್ರೆಗೆ ಹಾಕಿ ಅವರನ್ನು ಟ್ರೀಟ್ಮೆಂಟ್ ತನಕ ಇದ್ದು ಒಂದು ಅವರ ಮನೆಯವರಿಗೆ ತಿಳಿಸಿ ಅವ್ರ ಮನೆಯವರು ಬರುವ ತನಕ ಇದ್ದು ಅವರಿಗೆ ಉಪಕಾರ ಮಾಡಿ, ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ. ಕರೆಕ್ಟ್, ಒಳ್ಳೆ ಮಾತನ್ನು ಹೇಳಿದ್ರು. ಎಸ್ ಸುರೇಂದ್ರ ಅವರು, ಏನು ನಿಮ್ಮ ಮಾನವೀಯತೆ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮಲ್ಲಿ ಕಾನ್ಸೆಪ್ಟ್ ಏನಿದೆ, ಅದ್ರ ಒಳಗಡೆ ಏನಿದೆ ಅಂತ? ಮೊದಲಿಗೆ ನಾವು ಸಮಾಜಕ್ಕೆ ತಿಳಿಸುವಂಥ ಉದ್ದೇಶ, ಬೇರೆ ಯಾವ ಕಾರಣ ಒಂದು ಹೆಸರು ಮಾಡಲಿಕ್ಕೆ ಆಗಲಿ ಹಣ ಮಾಡಬೇಕಂತ ನಾವು ಇದಕ್ಕೆ ಇಳಿದಿಲ್ಲ. ನಮಗೆ ಅದು ಇದು ಅಗತ್ಯವೂ ಇಲ್ಲ. ವಿಷಯ ಏನಂದರೆ ಇವರ ಥರ ಸೂರಿ ಶೆಟ್ಟರ್ ಥರ ಎಲ್ಲರೂ ಆಗಬೇಕು ಅನ್ನೋದು ಉದ್ದೇಶವೇ ನಮ್ಮ ಮಾನವೀಯತೆ ಫಿಲ್ಮಿನ ಮುಖ್ಯ ಉದ್ದೇಶ. ಕರೆಕ್ಟ್. ಅಂದರೆ ಫಸ್ಟ್ ನೀವು ದಯವಿಟ್ಟು ಅವ್ರು ಯಾರಿಗೆ ಆಕ್ಸಿಡೆಂಟ್ ಆಗಿದೆ ಅವ್ನು ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಿ ಆಮೇಲೆ ಫೋಟೋ ತೆಗೀರಿ. ಅದೇ ನಮ್ಮ ಅವರು ನೋಡಲಿ, ಎಲ್ಲರೂ ಮಾನವೀಯತೆ ಫಿಲ್ಮ್ ಎಲ್ಲರೂ ನೋಡಬೇಕು. ನಾವೀಗ ವಾಟ್ಸಪ್ಗೆ ಫೇಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ, ಈಗ ಸದ್ಯ ಎಲ್ಲರಿಗೆ ಹೋಗಿ ಆಗಿದೆ. ವೆರಿ ಗುಡ್. ಇನ್ನೂ ಯಾರು ಅವ್ರು ನೋಡಲಿಲ್ಲ, ಇನ್ನೂ ನೋಡಬೇಕು. ಇದರಲ್ಲಿ ನಾವು ನಿಮ್ಮ ಸ್ಪಂದನ ಟಿವಿ ಮುಖಾಂತರ ಹೇಳ್ತಾ ಇದ್ದೇನೆ, ಎಲ್ಲರೂ ಆ ಫಿಲ್ಮ್ ಅನ್ನು ನೋಡಬೇಕು. ಈಗ ನೀವು ಪ್ಲೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ, ಹೌದು, ಮುಖ್ಯವಾಗಿ ಅದು ಎಲ್ಲರೂ ನೋಡಿ ಇವರ ಥರ ಸೂರಿ ಶೆಟ್ಟರ್ ಥರ ಎಲ್ಲರೂ ಆಗ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಮಾನವೀಯತೆ ಕಿರುಚಿತ್ರದ. ಯಾರು ಆ ಥರ ವಾಟ್ಸಪ್ಪಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಫೇಸ್ಬುಕ್ ಮಾಡಿ ಯಾರಿಗೂ ಏನು ಪ್ರಯೋಜನವೇ ಇಲ್ಲ. ನಿಮ್ಗೆ ಸಾಧ್ಯವಾದರೆ ಇವರಿಗೆ ಯಾರು ವ್ಯಕ್ತಿ ನಿಮ್ಗೆ ಆಗದಿದ್ರೆ ಯಾರಾದ್ರೂ ಈ ತರದವರಿಗೆ ಫೋನ್ ಮಾಡಿ, ಸೂರಿ ಶೆಟ್ಟರ್ ಇದ್ದಾರೆ, ಆಂಬ್ಯುಲೆನ್ಸ್ ಇದೆ, ಮತ್ತೆ ಪೊಲೀಸ್ ಇಲಾಖೆ ಯಾವುದಕ್ಕಾದ್ರೂ ಕಾಲ್ ಮಾಡಿ ಫೋಟೋವನ್ನು ಎಲ್ಲ ತೆಗೆದು ಹಾಕಬೇಡಿ. ಅದರಿಂದ ಯಾರಿಗೂ ₹1 ಸಹ ಲಾಭ ಇಲ್ಲ. ಅದೇ ನಾನು ಹೇಳ್ತಾ ಇದ್ದೇನೆ. ಎಸ್ ಶೆಟ್ರೆ, ನೀವು ಕಳೆದ ಎಷ್ಟು ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ಈ ಥರ ತೊಡಗಿಕೊಂಡಿದ್ದೀರಿ? ನನ್ನಂದ ಸಾಧಾರಣ ಒಂದು 25ರ ಮೇಲೆ ನೋಡ್ಸಾಯ್ತು. 25 88 ಫಸ್ಟ್ ಅಂದರೆ ನಾನು ಒಂದು ಕೆಲಸ ಮಾಡಿ ಬರುವಾಗನೇ ಒಂದು 5 ಗಂಟೆ ಟೈಮಲ್ಲಿ 5:30 ಟೈಮಲ್ಲಿ ನಮ್ಮ ದಂಡತೀರ್ಥ ಸ್ಕೂಲ್ ಹತ್ರ ಒಂದು ಎಷ್ಟು ವರ್ಷದಿಂದ ಅದು 88 ಇಸ್ವಿ 88 ಇಸ್ವಿಯಲ್ಲಿ ಒಂದು KMC ಸ್ಟೂಡೆಂಟ್ 800 ಕಾರ್ ಮತ್ತೆ ನಮ್ಮ ಮೂಳೂರಿದ್ದು ಒಂದು ಸ್ಕೂಟ್ರು ಅಲ್ಲಿ ಒಂದು ಆಕ್ಸಿಡೆಂಟ್ ಇದೆ. ನೋಡುವಾಗ ಒಂದು ಆಕ್ಸಿಡೆಂಟ್ ಅಂದರೆ ವೆಹಿಕಲ್ ಬಿಡುವ ಡ್ರೈವರ್ ಹರೀಶ್ ಅಂತ ಅವರು ಅಲ್ಲೇ ಸ್ಪಾಟ್ ಆಗಿದ್ರು. ಈ ಹಿಂದೆ ಕೂತಿದ್ದವ್ರದ್ದು ಕಾಲೆಲ್ಲ ಕಟ್ಟಾಗಿ ಅವರು ಹೈಟ್ ಪರ್ಸನಲ್ ಫುಲ್ಲು ಇದು ಹುಡಿಯಾಗಿದೆ. ಹುಡಿ ಇವರ ಹತ್ರ ಯಾರಿಲ್ಲ. ಮತ್ತು ನಾನು ಏನು ಮಾಡಿದೆ, ನಾನು ಅದು ಚಿಕ್ಕಾದ್ರೂ ಗಟ್ಟಿದ್ದೆ, ನಾನು ಕೆಲಸ ಹೋಗಿ ಬರೋ ಅವರನ್ನು ಹಿಡಿದು ತಂದು ನಾನು ರೋಡ್ ಮಧ್ಯದಲ್ಲಿ ಹಾಕಿದೆ. ಆವಾಗ ಅಂದರೆ ನಾನು ಮಧ್ಯದಲ್ಲಿ ನಿಂತಿದ್ದೇನೆ, ಏನೇ ಆಗಲಿ ಇವರನ್ನು ಕರ್ಕೊಂಡು ಹೋಗ್ಬೇಕಂತ. ಮಧ್ಯ ರೋಡಲ್ಲಿ ನಿಲ್ಲಿಸುವಾಗ ಒಂದು ನನ್ನ ಕಾಪಿಂದೇ ಒಂದು ಫ್ರೆಂಡ್ ಕೊಂಕಣಿ ಅವರು ಅವರ ಕಾರಲ್ಲಿ, ಅಂಬಾಸಿಡರ್ ಕಾರಲ್ಲಿ ನಾನು ಹಾಕ್ಕೊಂಡು ಹೋಗಿದ್ದು. ಫಸ್ಟ್ KMC ಯಾವುದು ಆಸ್ಪತ್ರೆ ಇಲ್ಲಿ ಯಾವ ಬಾಗಿಲಂತ ನನಗೆ ಗೊತ್ತಿರಲಿಲ್ಲ. ನಾನು ಅಂತೂ ಆಸ್ಪತ್ರೆ ಒಳಗೆ ಅವರನ್ನು ಕರ್ಕೊಂಡು ಹೋಗಿದ್ದೇನೆ. ಬರಲಿಕ್ಕೆ ನನ್ನ ಹತ್ರ ಕಿಸೆಯಲ್ಲಿ ಹಣನೂ ಇರಲಿಲ್ಲ. ಅವರ ಕಿಸೆಯಲ್ಲಿ ಒಂದು ಕೈಯಲ್ಲಿ ಒಂದು HMT ಗಡಿ ಇತ್ತು, ಅದನ್ನು ತೆಗೆದಿಟ್ಟು ಮತ್ತು ₹3 ಚಿಲ್ಲರೆ ಹಣ ಇತ್ತು. ಅದನ್ನು ನಾನು ಇಟ್ಟು ಮತ್ತು ಅವರ ಪಾರ್ಟಿಯವರ ಕಾಪಿನಲ್ಲಿ ದೇವ ಕರ್ಕೊಂಡಾರೆ ಇವರು ಲಾರೇಜ್ಮೆಂಟ್ ಅವರ ಅಣ್ಣ ಅವ್ರು ತೀರೋಗಿದ್ದಾರೆ ದೇವ್ರೆ. ಅವರೆಲ್ಲ ಬಂದ ನಂತರ ಅವ್ರು ನನ್ನನ್ನು ಅವರ ಕಾರಲ್ಲಿ ನನ್ನ ಮನೆಯಲ್ಲಿ ಬಿಟ್ಟಿದೆ ರಾತ್ರಿ. ಅದು ಫಸ್ಟ್ KMC ಆಸ್ಪತ್ರೆ ನೋಡಿ ನಾನು ಫಸ್ಟ್. ಮತ್ತೆ ಒಂಥರ ಈ ಥರ ಆಗುವಾಗ ನಾನು ಹೋಗ್ತಿದ್ದೆ. ಮತ್ತೆ ಅಂದರೆ ನನಗೆ ಪೊಲೀಸ್ ಇಲಾಖೆ ನನ್ನ ಮನೆ ಹತ್ರನೇ ಪೊಲೀಸ್ ಇಲಾಖೆ. ನಾನು ಯಾವಾಗಲೂ ಟೈಮ್ ಬಸ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಪೇಪರ್ ಓದಲಿಕ್ಕೆ ಅಂತ. ಆವಾಗ ಒಂದೊಂದು ಹೀಗೆ ಆಗುವಾಗ ನಾನು ಅವರೊಟ್ಟಿಗೆ ಹೋಗ್ತಿದ್ದೆ. ಮತ್ತು ನಾನು ಹೈಲೈಟ್ ಆದೆ, ಯಾಕೆಂದರೆ ಅವರಿಂದ ನಾನು ಹೈಲೈಟ್ ಆಗಿದ್ದು. ಏನೇ ಆಗಲಿ ಸೂರಿ ಶೆಟ್ಟರ್ ಸ್ವಲ್ಪ ಬರ್ತೀರಾ, ರಾತ್ರಿ ಆಗಲಿ ಅಂದ್ರೆ ಅವ್ರು ರಾತ್ರಿನೂ 10 ಗಂಟೆ 12 ಗಂಟೆ ನನ್ನ ಮನೆ ಬಾಗಿಲೇ ತಟ್ಟಿದ್ದಾರೆ. ಯಾಕಂದರೆ ಸೂರ್ಯ ಅವರು ಹೀಗೆ ಬರ್ತೀರಾ, ಎದ್ದು ಹೋಗ್ತೇನೆ. ಯಾಕೆಂದರೆ ನನ್ನ ಕೆಲಸ ಅದು, ಆ ಕೆಲಸ ನನ್ನ ಕೈಯಲ್ಲಿ ಹಾಕ್ಲಿಕ್ಕೆ ಇತ್ತು. ಆ ಕೆಲಸ ನಾನು ಮಾಡೋದು, ನಾನು ಆಗ್ತದಂತ ಕಾದು ನಿಂತವಲ್ಲ, ನನ್ನಿಂದ ಆಗುವ ಕೆಲಸವನ್ನು ದೇವರು ಮಾಡಿಸ್ತಾ ಇದ್ದಾರೆ. ಕರೆಕ್ಟ್. ಇದರಲ್ಲಿ ಹೆಸರು ಕೊಟ್ಟು ಬರ್ತದೆ, ನನಗೆ ಯಾವುದು ಬರ್ತದೆ ಅಂತಲ್ಲ. ನನಗೆ ಅಂದರೆ ನಾನು ಕಷ್ಟಜೀವಿ, ಈಗಲೂ ಕಷ್ಟಜೀವಿನೇ. ಯಾರೋ ಜನರು ಬೇಕಾದ್ರೆ ಏನೇ ಹೇಳಿ. ಅಲ್ಲ, ನಿಮ್ಮ ಹೆಂಡತಿಯವರು ಮೊನ್ನೆ ನಮ್ಮ ನ್ಯೂಸ್ ಪ್ಯಾಕೇಜಲ್ಲಿ ಮಾತನಾಡೋದನ್ನು ಕೇಳಿಸ್ಕೊಂಡ್ವಿ ನಾವು. ಅವ್ರು ಹೇಳ್ತಾ ಇದ್ರು ಏನಂತಂದರೆ ಅವ್ರ ಹತ್ರ ಹಣ ಬಲ ಇಲ್ಲ, ಬಟ್ ಜನಬಲ ಇದೆ ಅಂತ ಹೇಳಿ. ಹೌದು, ಜನಬಲ ಅಂದರೆ ಏನಂದರೆ ನನಗೆ ಧೈರ್ಯ ಕೊಡ್ತಾರೆ ಜನರು, ನಾವಿದ್ದೇವೆ ಅಂತ. ಆದರೂ ನಾನು ಒಂದು ವಿಷಯ ಹೇಳ್ತೇನೆ, ಯಾಕಂದರೆ ಜನರು ಧೈರ್ಯ ಕೊಟ್ಟವರು ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ. ಒಂದು ಮಾತನ್ನು ಈಗಲೇ ನಾನು ಹೇಳ್ತೇನೆ, ಜನರಿಗೆ ಅರ್ಥ ಆಗಬೇಕು. ನಾನು ಕೆಲಸ ಮಾಡುವಾಗ ನನ್ನಲ್ಲಿ ಕೈಯಲ್ಲಿ ಗ್ಲೌಸ್ ಇದ್ದು ನಾನು ಯಾವಾಗಲೂ ಕೆಲಸ ಮಾಡಲಿಲ್ಲ. ಕೆಲವು ಜನ ಹೇಳ್ತಾರೆ, ಸೂರ್ಯ ನೀನು ಯಾಕೆ ಗ್ಲೌಸ್ ಹಾಕೋದಿಲ್ಲ, ನೀನು ಯಾಕೆ ರಿಸ್ಕ್ ಇದೆ.
ಆ ಜನರು ಒಂದು ಪ್ಯಾಕೆಟ್ ಗ್ಲೌಸ್ ತಂದು ಕೊಟ್ಟವರು ಇದ್ರೆ ಕಾಪಲ್ಲಿ ತಿಳಿಸ್ಬೇಕು. ಇಷ್ಟು ಹೇಳ್ತಾರಲ್ಲ ಒಂದು. ಇನ್ನೊಂದು ನಾನು ಎಷ್ಟು ಜನರಿಗೆ ನಾನು ಗಮನಿಸಬೇಕು, ಬಹಳ ದುಃಖದಿಂದ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದರೆ ನಾನು ಆ್ಯಂಬುಲೆನ್ಸ್ ಬೇಕಂತ ತುಂಬ ವರ್ಷದಿಂದ ನಾನು ಕೆಲವು ಜನರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಒಂದು ಆ್ಯಂಬುಲೆನ್ಸ್ ಬೇಕು ಕಾಪಿಗೆ, ಹೆಲ್ಪ್ ಆಗ್ತದೆ ಅಂತ. ದೇವರ ದಯದಲ್ಲಿ ಲಾಸ್ಟ್ ಟೈಮ್ ನನಗೆ ಪಬ್ಲಿಕ್ ಟಿ ಅವರು ನನ್ನನ್ನು ಪಬ್ಲಿಕ್ ಹೀರೋ ಮಾಡಿದ ದಿವಸ ಸೀರೂರು ಮಠ ಸ್ವಾಮಿಯವರು ನನಗೆ ಅದೇ ಟೈಮಲ್ಲಿ ನಾನು ಸ್ಟುಡಿಯೋದಿಂದ ಹೊರಗೆ ಬರುವಾಗಲೇ ನನಗೆ ಫೋನ್ ಬಂದು, ಸೂರ್ಯ ಅವರೇ ನೀವು ನಾಳೆ ಬೆಳಿಗ್ಗೆ ಸೀರೂರು ಮಠ ಸ್ವಾಮಿಯವರಿಗೆ ಭೇಟಿ ಆಗಬೇಕಂತ. ಬಂದು ಮರುದಿವಸ ನಾನು ಕಾಪು ಲೀಲಾದ ಶೆಟ್ರು ಅವರನ್ನು ಕರ್ಕೊಂಡು ಬಂದು ನಾನು ಅಲ್ಲಿ ಬಂದಿದ್ದು ಕೂಡಲೇ ಒಂದು ಮಾತು ಹೇಳಿದೆ, ಸೂರ್ಯ ಅವರೇ ನಿಮ್ಮನ್ನು ತುಂಬ ಸಲ ನೋಡಿದ್ದೇನೆ, ನಿಮಗೆ ನಾನು ಸನ್ಮಾನ ಮಾಡಿದ್ದೇನೆ, ಸೂರ್ಯ ಯಾರಂತ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿದ್ದೇನೆ, ನೀವು ಒಂದು ಕರೆಕ್ಟ್ ಕಾಪಿಗೆ ನಿಮಗೆ ನಾನು ಆ್ಯಂಬುಲೆನ್ಸ್ ಕೊಡ್ತೇನೆ, ನೀವು ಉಪಯೋಗಿಸಿ ಅಂತ. ಅದು ಕೊಟ್ಟಿದ್ದಾರೆ. ನಾನು ಅದನ್ನು ಜನರು ಯಾವಾಗ ಬೇಕಾದರೂ ನನ್ನನ್ನು ಫೋನ್ ಮಾಡಿದ್ರೆ ನಾನು ತರ್ತೇನೆ, ಯಾವುದೇ ಇರಲಿ, ನನಗೆ ಯಾವುದೇ ಹಣದ ಚಿಂತೆ ಅಲ್ಲ, ಹಣದಕ್ಕೆ ಖರ್ಚುಂಟು, ಖರ್ಚು ಜನರು ಅರ್ಥ ಮಾಡಬೇಕು. ಮತ್ತು ಅವರು ನನಗೆ ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ, ಆ್ಯಂಬುಲೆನ್ಸಿಂದ ನಾನು ಇನ್ನೊಂದು ಮನೆ ಕಟ್ಟೇನಂತ ಅದು ಲೆಕ್ಕ ಹಾಕೋದು ಬೇಡ ಜನರು. ಅದಕ್ಕೆ ಒಂದು ಡ್ರೈವರಿಗೆ ಒಂದು ಸಂಬಳ ಕೊಡಿ. ನಾನು ಆ ಪ್ರಶ್ನೆಗೆ ಬರ್ತೇನೆ ಶೆಟ್ರೆ. ನಾನು ಸುರೇಂದ್ರ ಅವರಲ್ಲಿ ಬರ್ತೇನೆ. ಸುಮಾರು ಎಷ್ಟು ಖರ್ಚು ಮಾಡಿದ್ರಿ ಸುರೇಂದ್ರ? ಸುಮಾರು 20-25 ಸಾವಿರ. ಯಾರು ಸ್ನೇಹಿತರೆಲ್ಲ ಒಟ್ಟು? ಎಲ್ಲ ಸ್ನೇಹಿತರು, ಯಾರು ಹೇಳಿದಾಗ ಕೊಡ್ತಾ ಇದ್ದಾರೆ ಅವರು. ನನಗೆ ತುಂಬ ಇದ್ರ ಬಗ್ಗೆ ಖುಷಿ ಆಯ್ತು. ಅಂದರೆ ಅವರು ಸಹ ಇದಕ್ಕೆ ತುಂಬ ಇನ್ವಾಲ್ವ್ ಆಗಿದ್ದಾರೆ, ಮಾಡಬೇಕು ಇದನ್ನು ಸಮಾಜಕ್ಕೆ ತೋರಿಸಲೇಬೇಕು ಅಂತ ಒಂದು ಅವರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಇದರಲ್ಲಿ ಸ್ಟೋರಿ ಲೈನ್ ಥರ ಯಾವ ಥರ ಮಾಡ್ಕೊಂಡಿದ್ದೀರಾ ಅದನ್ನು ನಾವು ವೀಕ್ಷಕರೇ ನಿಮಗೆ ನಾನು ಹೇಳಬೇಕು, ಈ ನಮ್ಮ ಡಿಸ್ಕಷನ್ ಆದ ನಂತರ ಅವ್ರು ಮಾಡಿರುವಂಥ ಶಾರ್ಟ್ ಫಿಲ್ಮನ್ನು ನಾವು ಈ ಮೂಲಕ ನಾವು ಪ್ರಸಾರ ಮಾಡ್ತೇವೆ, ನೀವು ಅದನ್ನು ನೋಡಬೇಕು. ಅದಕ್ಕಿಂತ ಮುಂಚೆ ಇದೆಲ್ಲ ಪೀಟಿಕೆ ಅಲ್ಲ, ಫೌಂಡೇಶನ್ ಇದು. ಹೇಳಿ ಸುರೇಂದ್ರ. ಮೊದಲಿಗೆ ಅಣ್ಣ ತಮ್ಮಂದಿರ ಚಿತ್ರದ ಮೊದಲ ಹೈಲೈಟ್ಸ್ ಸ್ಟೋರಿ ಇವರು. ಅಣ್ಣ ತಮ್ಮ ಇದ್ರಲ್ಲಿ ಸ್ವಲ್ಪ ಬ್ಯಾಡ್ ಕ್ಯಾರೆಕ್ಟರ್ ಆಗಿರ್ತಾನೆ, ಅಣ್ಣ ಒಳ್ಳೆಯವನಾಗಿರ್ತಾನೆ. ಅಣ್ಣನಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಸೊ ಅದು ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ. ಎಲ್ಲರೂ ಅದೇ ರೀತಿ ನಾ ಹೇಳಿದಾಗೆ ಫೋಟೋ ಇಟ್ಟಿರ್ತೀವಿ, ಯಾರು ಹೆಲ್ಪ್ ಮಾಡೋದಿಲ್ಲ. ಆ ಟೈಮಲ್ಲಿ ತಮ್ಮನೇ ಆ ರೋಡಲ್ಲಿ ಬರ್ತಾ ಇರ್ತಾನೆ. ಸೊ ಅವನಿಗೆ ಗೊತ್ತಿರೋದಿಲ್ಲ ತಮ್ಮ ಅಂತ, ಅಣ್ಣ ಅಂತ. ಅವನು ಶುರು ಮಾಡ್ತಾನೆ ಮೊಬೈಲ್ ತಗೊಂಡು, ಕಾಮನ್ ಆಗಿ ಮಾಡೋದಲ್ಲ, ಅವನಿಗೆ ಗೊತ್ತಿರೋದಿಲ್ಲಲ್ಲ. ಸೊ ಅವನು ಸ್ವಲ್ಪ ಫೋಟೋ ತೆಗೆದು ಅವನು ವಾಟ್ಸಪ್ಗೆ ಸೆಂಡ್ ಮಾಡ್ತಾನೆ. ಅವನು ಬೈಕಲ್ಲಿ ಹೋಗ್ತಾನೆ. ಆ ಟೈಮಲ್ಲಿ ಬೇರೆ ನನ್ನ ಫ್ರೆಂಡ್ಸ್ ಅಂದರೆ ಅದರಲ್ಲಿ ಇಬ್ಬರು ಫ್ರೆಂಡ್ 4 ಜನ ಒಟ್ಟಿಗೆ ಬರ್ತಾರೆ ಬೈಕಲ್ಲಿ. ಆ ಟೈಮಲ್ಲಿ ಬಂದುಬಿಟ್ಟು ಅವರು ಹೆಲ್ಪ್ ಮಾಡ್ತಾರೆ, ಸೂರ್ಯ ಶೆಟ್ಟಿಗೆ ಕಾಲ್ ಮಾಡ್ತಾರೆ. ಇನ್ನೊಬ್ಬರು ನನಗೆ ಹೋಮ್ ಅಂತ ಇದು ಇರ್ತದಲ್ಲ ಮೊಬೈಲಲ್ಲಿ, ಅವ್ರ ಮೊಬೈಲಲ್ಲಿ, ಅಣ್ಣನ ಮೊಬೈಲಲ್ಲಿ ಕಾಲ್ ಮಾಡ್ತಾರೆ. ಅದು ನಂಗೆ ಬರ್ತದೆ. ನಾನು ಬಂದಾಗ ಅವರು ಡೈರೆಕ್ಟ್ ಗಾಂಧಿ ಹಾಸ್ಪಿಟ್ಲ್ಗೆ ಬರ್ಲಿಕ್ಕೆ ಹೇಳ್ತಾರೆ. ನಾನು ಹೋಗ್ತೇನೆ ಗಾಂಧಿ ಹಾಸ್ಪಿಟಲ್ಗೆ. ಹೋಗ್ಬಿಟ್ಟು ಅಲ್ಲಿ ಆಲ್ರೆಡಿ ಅವನು ಡೆತ್ ಆಗಿರ್ತಾನೆ. ಸೊ ಆವಾಗ ಏನಾಗಿದೆ ಅಂದರೆ, ಆ ಗಾಂಧಿ ಹಾಸ್ಪಿಟಲ್ ನಾನು ಬರುವಾಗ ನನ್ನ ಮೊಬೈಲಿಗೆ ಅಣ್ಣನ ಫೋಟೋನೇ ಯಾರ ಒಬ್ರು ಸೆಂಡ್ ಮಾಡ್ತಾರೆ. ಈ ತರ ನಮ್ದು ಇದು ಬಂದಿದೆ ಆ ಟೈಮಲ್ಲಿ. ಗುಡ್ ಇಲ್ಲಿಗೆ ಸಾಕು ಮತ್ತೆ ರೆಸ್ಟ್ ಅದನ್ನ ನೋಡ್ಬೇಕು. ಅಲ್ಲ, ಈ ಸ್ಟೋರಿ ಲೈನ್ ಫ್ರೇಮ್ ಮಾಡಿದ್ಯಾರು? ನಾನೇ. ನೀವೇ ಫ್ರೇಮ್ ಮಾಡಿ. ಏನ್ ನಿಮ್ಗೆ ಅಂದ್ರೆ ನೀವೇನ್ ಮಾಡ್ಕೊಂಡಿದ್ದೀರಿ ಆಕ್ಚುಲಿ? ನಾ ಹೇಳಿದಲ್ಲ, ಮೊಬೈಲ್ ಶಾಪ್ ನಂದು ಡಿಜಿಟಲ್ ಮೊಬೈಲ್ ಅಂತ ಚಿತ್ರನ್ ಸರ್ಕಲ್ ಅಲ್ಲಿ ಇದೆ. ಓಕೆ. ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇರೋರಿಗೆ ಅವ್ರಿಗೆ ದಿನ ಬೆಳಿಗ್ಗೆ ಆದ್ರೆ 9 ಗಂಟೆ ಅಂಗಡಿ ಓಪನ್ ಮಾಡ್ತಾರೆ, ನೀವು ಮೊಬೈಲ್ ಶಾಪ್ ಮಾಡ್ತೀರಿ, ಮೊಬೈಲ್ ಮಾರ್ತೀರಿ, ಕರೆನ್ಸಿ ಹಾಕ್ತೀರಿ, ಎಲ್ಲ ಮಾಡ್ತೀರಿ. ಬಟ್ ಇದ್ರ ಬಗ್ಗೆ ಒಂದು ಆಸಕ್ತಿ ಬೇಕಲ್ಲ? ಹೌದು, ಅಟ್ ಲೀಸ್ಟ್ ಅದೇ ಆಸಕ್ತಿ ಬರ್ಲಿಕ್ಕೆ ಕಾರಣನೇ ಅವರೇ. ನಾನು ಹೇಳಿದಲ್ಲ, ನನ್ನ ಫ್ರೆಂಡ್. ನೀವು ಅವರು ತಪ್ಪು ತಿಳಿಬೇಡಿ, ನಿಮ್ಮ 2 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆದಂತ ಸ್ನೇಹಿತರ ಹೆಸರನ್ನ ಹೇಳೋದಕ್ಕೆ ಸಾರಿ, ಆ ಟೈಮ್ ಹೇಳಕ್ಕೆ ಇಷ್ಟಪಡಲ್ಲ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಯ್ತು. ಈಗ ನಾನು ಶಾಪಲ್ಲಿ ಈಗ ಫ್ರೀಯಾಗಿ ಕೂತ್ಕೊಳ್ತಿರುವಾಗ ಈ ತರ ನನಗೆ ಯೋಚನೆ ಬರ್ತಾ ಇರ್ತದೆ. ಸೊ ನಾನು ಈ ತರ ಮಾಡಿದ್ರೆ ಹೇಗೆ ಅಂತ ಒಂದು ಥಿಂಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನೇ ಒಂದು ಕಥೆಯನ್ನು ಹೇಳಿದೆ. ಯಾಕಂದ್ರೆ ನಮ್ಮ ಮನೆಯವರಾದ್ರೆ ನಾವು ಸೇವ್ ಮಾಡ್ತೇವೆ ಇಲ್ವಾ? ಸೇವ್ ಮಾಡ್ತೇವೆ ತಾನೆ. ಅದಕ್ಕೆ ನಾನು ಅಣ್ಣ ತಮ್ಮನ ಸ್ಟೋರಿ ಅದರಲ್ಲಿ ನಾನು ಇದು ಮಾಡಿದ್ದು. ಸೊ ಆ ಥರ ನಾನು ಇದು ಮಾಡಿದ್ದು. ಎಲ್ಲೆಲ್ಲ ಶೂಟಿಂಗ್ ಮಾಡಿದ್ರಿ? ಫಸ್ಟಿಗೆ ಒಂದು ಮನೆ ಸೀನಲ್ಲಿ, ಅದು ನಮ್ಮದು ಕೃಷ್ಣ ಮಠದ ಹಿಂದ್ಗಡೆ ಒಂದು ಮನೆಯಲ್ಲಿ, ಫ್ರೆಂಡಿನ ಮನೆಯಲ್ಲಿ. ಒಂದು ದಿನ ಅಲ್ಲಿ ಆಯಿತು. ಮತ್ತು ಸ್ಯಾಟರ್ಡೆ ಒಂದಿನ ಫ್ರೀ ಮಾಡಿದ್ದೇವೆ. ಸಂಡೇ ಫುಲ್ ಚಿತ್ರಣ ಬೆಳಿಗ್ಗೆಯಿಂದ ಸಾಯಂಕಾಲ ಸುಮಾರು 4:30-5 ಗಂಟೆ ತನಕ ಆಗಿದೆ. ಫುಲ್ ಇಡೀ ನಮ್ದು ಅಂದರೆ SP ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ. RTO ಅವರಿಗೆ ಅವರೇ ಫೋನ್ ಮಾಡಿ, ಅವ್ರಿಗೆ ಏನು ತೊಂದರೆ ಆಗಬಾರ್ದು, ಫುಲ್ ಅವರೇ ಪೊಲೀಸ್ ಅವರಿಗೆ ಇದು ಫೋನ್ ಮಾಡಿ ಇದು ಮಾಡಿದ್ದಾರೆ. ಇಬ್ಬರು ಬಂದಿದ್ದಾರೆ ಆ ಟೈಮಲ್ಲಿ. ಎಷ್ಟು ದಿನ ತಗೊಂಡ್ರಿ ಶೂಟಿಂಗ್ ಮಾಡೋದಕ್ಕೆ? ಟೋಟಲ್ 2 days. 2 ದಿನದಲ್ಲೇ ಮುಗಿಸ್ಬಿಟ್ಟಿದ್ರಿ. ಎಡಿಟಿಂಗ್ ಎಲ್ಲಿ ಮಾಡಿದಿರಿ? ಎಡಿಟಿಂಗ್ ನನ್ನ ಫ್ರೆಂಡ್ ಸುರೇಂದ್ರ ಪನ್ನಿಯೂರ್ ಅಂತ ಕ್ಯಾಮರಾಮ್ಯಾನ್. ಅವರ ಏನ್ ನೀವೆಲ್ಲ ಸುರೇಂದ್ರ ಸೂಸು ಅವರೆಲ್ಲ ಒಟ್ಟಾಗಿ ಬಿಟ್ಟಿದ್ದೀರಲ್ಲ? ಇವ್ರು ನೋಡಿದ್ರೆ ಸುರೇಶ್ ಅವರು, ನೀವು ನೋಡಿದ್ರೆ ಸುರೇಂದ್ರ ಅವರು, ಸೂರ್ಯ ಅವರ ಹೆಸರು ಸೂರ್ಯ, ಎಲ್ಲ ಸೂರಿ. ಅದೇನು ಅದೆಲ್ಲ ಒಟ್ಟಾಗಿದೆ ನೋಡಿ. ಕಾಕತಾಳೀಯವಾಗಿ ಅಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲ ಸಮಾನ ಮನಸ್ಕರು ಎಲ್ಲರೂ ಒಟ್ಟು ಬರ್ತಾರೆ. ಹೇಳಕ್ಕೆ ಇಷ್ಟಪಡ್ತೇನೆ. ನಾವೀಗ ಚಿತ್ರಣ ಮಾಡ್ತಾ ಇರುವಾಗ ಚಿತ್ರಣ ಸರ್ಕಲ್ ಅಲ್ಲಿ ಬೆಳಿಗ್ಗೆ ಒಂದು 9:30 ಶುರು ಮಾಡಿದ್ದೇವೆ. 9:30 ನಂದು ಲಾಸ್ಟ್ ಶಾಟ್ ಅದರಲ್ಲಿ ಬಾಕಿ ಇತ್ತು, ಸುಮಾರು 4 ಗಂಟೆ ಹೊತ್ತಿಗೆ. ಮತ್ತೆ ನಾವು ಅಲ್ಲಿಗೆ ಗಾಂಧಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಯಾಕಂದ್ರೆ ನಂಗೆ ಸಂಡೇ ಫುಲ್ ಆಗ್ಲೇಬೇಕು ಅಂತ ನಾನು ಇದು ಮಾಡಿದ್ದೇನೆ. ಸೊ ನಂದು ಶಾಟ್ ಮುಗಿಯುವಾಗ ಫುಲ್ ಮಳೆ ಬಂತು,
ಕರೆಕ್ಟ್ ಅಷ್ಟೊಳಗೆ ಬಿಸಿಲು ಅಂದ್ರೆ ಫುಲ್ ಬಿಸಿಲಿತ್ತು, ಮಳೆ ಬರಲೇ ಇಲ್ಲ. ಬೆಳಿಗ್ಗೆ ನಾವು ಶುರುವಾದ ಮುಂಚೆ 8:30 ಗಂಟೆಗೆ ಮಳೆ ಬಂದು ನಾನು ಅನ್ಕೊಂಡಿದ್ದೆ ಇವತ್ತು ಬಾಗೋದು ಕಷ್ಟನೇ ಆಗುತ್ತೆ, ಯಾಕಂದ್ರೆ ಅಲ್ಲಿ ಸೊನ್ನೆ ಮಾಡ್ಲಿಕ್ಕೆ ಶೂಟಿಂಗ್ ಮಾಡ್ಲಿಕ್ಕೆ ಮಾತ್ರ ಆಗೋದು, ಬೇರೆ ದಿನ ಮಾಡ್ಲಿಕ್ಕೆ ಆಗೋದು, ನಿಮ್ಗೆ ಗೊತ್ತಿದೆ. ಆಯ್ತು. ಸೊ ನಾನು ಸುಮಾರು 4:30 ತನಕ ಜೋರ್ ಮಳೆ ಬಂತು. ನಮ್ಮ ಶಾಪಲ್ಲಿ ನಾವೆಲ್ಲ ನಿಂತ್ವಿ. ಈಗ ಇನ್ನು ಇಲ್ಲಿ ಗಾಂಧಿ ಹಾಸ್ಪಿಟಲ್ ಶೂಟಿಂಗ್ ಮಾಡ್ಲಿಕ್ಕೆ ಬಾಕಿ ಇದೆ, ಇದು ಕಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಒಂದು ಹಾಫ್ ಅನ್ ಅವರ್ ನಾವು ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಮಳೆ ಎಲ್ಲ ಹೋಯ್ತು, ಮಳೆ ಇದಾಯ್ತು, ಕಡಿಮೆ ಆಯ್ತು. ಸೊ ಮತ್ತೆ ನಾವು ಸೀದಾ ಹಾಸ್ಪಿಟಲ್, ಗಾಂಧಿ ಹಾಸ್ಪಿಟಲ್ ನಾವು ಹೋಗಿದ್ವಿ. ವೆರಿ ಗುಡ್. ಓಕೆ, ಸೊ ನಾನು ಮತ್ತೆ ನಿಮ್ಮಲ್ಲಿಗೆ ಬರ್ತೇನೆ. ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಿ ಇದೊಂದು ವಿಶೇಷ ಕಾರ್ಯಕ್ರಮ ಆಪದ್ ಬಾಂಧವ. ನೋಡಿ, ನಾನು ಆಗಲೇ ಹೇಳಿದಾಗೆ 2 ವಿಷಯಗಳನ್ನು ಇಲ್ಲಿ ಕ್ಲಬ್ ಮಾಡಲಾಗಿದೆ. ಒಂದು, ಅವ್ರು ಮಾಡಿರುವಂತಹ ಈ ಶಾರ್ಟ್ ಫಿಲ್ಮ್, ಅದರಲ್ಲಿ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಡುವಂಥ ಶಾರ್ಟ್ ಫಿಲ್ಮು. ಇನ್ನೊಂದು, ಅದಕ್ಕೆ ಕನೆಕ್ಟ್ ಆಗಿರುವಂಥ ಒಬ್ಬ ವ್ಯಕ್ತಿ. ಸೊ ದಟ್ ಈಸ್ ದ ವೇ ದಿಸ್ ಇಸ್ ಗೋಯಿಂಗ್. ಈಗ ಒಂದು ಸಣ್ಣ ಬ್ರೇಕ್ ನಂತರ ನಮ್ಮ ಈ ಕಾರ್ಯಕ್ರಮ ಮುಂದುವರಿತದೆ. ಎಸ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಇದೊಂದು ಸ್ಪೆಷಲ್ ಸಂಚಿಕೆ ಆಪದ್ ಬಾಂಧವ. ಆಪದ್ ಬಾಂಧವ ಇವತ್ತು ಸೂರಿ ಶೆಟ್ರ್ ಥರ ಕೆಲಸ ಮಾಡ್ತಾ ಇರುವಂಥವ್ರು ಸಾಕಷ್ಟು ಮಂದಿಗಳಿರ್ಬೋದು, ಆದರೆ ಅವರು ತೆರೆಮರೆಯಲ್ಲಿ ಇರಬಹುದು, ತುಂಬ ಮಂದಿ ಕೆಲಸ ಮಾಡ್ತಾ ಇರ್ಬೋದು. ಅವರೆಲ್ಲರಿಗೂ ಈ ಕಾರ್ಯಕ್ರಮವನ್ನು ನಾವು ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಿಮಗಿಬ್ಬರಿಗೂ ಸ್ವಾಗತ. ವೀಕ್ಷಕರೇ, ಈ ಕಡೆಯಲ್ಲಿ ಸೂರಿ ಶೆಟ್ರನ್ನ ನೋಡ್ತಾ ಇದ್ದೀರಿ, ಸುರೇಶ್ ಶೆಟ್ಟಿ ಕಾಪು ಅವರು. ಅವ್ರ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಅವ್ರು ಮಾತಾಡೋದನ್ನು ಕೂಡ ಕೇಳಿಸ್ಕೊಂಡಿದ್ದೀರಿ ನೀವು. ಇನ್ನೊಬ್ಬರು ಸುರೇಂದ್ರ ಮಾರ್ಪಳ್ಳಿ ಅವರಿದ್ದಾರೆ. ಅವರೊಂದು ಮೊಬೈಲ್ ಶಾಪ್ ತಂದೆ ಸ್ವಂತ ವಹಿವಾಟನ್ನು ಮಾಡ್ಕೊಂಡಿದ್ದಾರೆ. ಆದರೆ 2 ತಿಂಗಳ ಹಿಂದೆ ತನ್ನ ಸ್ನೇಹಿತನಿಗೆ ಆದಂಥ ಒಂದು ದುರಂತ ಘಟನೆ ಅವರ ಮನಸ್ಸಿಗೆ ನಾಟಿ ಅವ್ರು ಮಾಡಿರುವಂಥ ಒಂದು ಶಾರ್ಟ್ ಫಿಲ್ಮ್ನ ಬಗ್ಗೆನೇ ನಾವು ಇದು ಮಾಡ್ತಾ ಇದ್ದೇವೆ. ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, 1000 ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ನಮ್ಗೆ ಸಿಗುತ್ತೆ ಅಂತ ನೀವು ಹೇಳ್ಬೋದು. ಆದರೆ ಈ ಶಾರ್ಟ್ ಫಿಲ್ಮಲ್ಲಿ ಇರುವಂಥದ್ದು ಒಂದು ಸಮಾಜಕ್ಕೆ ಬೇಕಾದಂತಹ ನೇರವಾದಂಥ ಒಂದು ಸಂದೇಶ. ಎಸ್, ಇದು ನೋಡಿರುವಂಥ ಅನುಭವ ನನಗೆ ತುಂಬ ಆಗಿದೆ. ನಾನು ಸೂರ್ಯ ಅವ್ರ ಹತ್ರ ಬರ್ತೇನೆ. ಸರ್ವ ಧರ್ಮದವರು ಅಲ್ಲಿ ನೋಡಿ, ಸೂರ್ಯವರ ವೈಯಕ್ತಿಕವಾಗಿ ಒಂದು ವಿಚಾರವನ್ನು ಕೇಳ್ತಾರೆ. ನೀವು ಆ ಭಾಗದಲ್ಲಿರೋರಾಗಿರೋದ್ರಿಂದ ಕಾಪುವಿನಿಂದ ಸಾಧಾರಣ ಉಚ್ಚಿಲಕ್ಕೆ ಹೋಗುವ ತನಕದ ಆ ಹೈವೇಯಲ್ಲಿ ಏನೋ ಒಂದು ಥರದ ಹೆದರಿಕೆ ನನಗೆ ವೈಯಕ್ತಿಕವಾಗಿ. ಯಾಕೆ ಅದು ಅಲ್ಲಿ ಹಾಗೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಹೆಚ್ಚು ಆಕ್ಸಿಡೆಂಟ್ ಆಗುವಂಥ ಝೋನ್ ಅದು, ಯಾಕೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅಂದರೆ ಅಲ್ಲಿ ಕೆಲವು ದೈವಗಳು ಇದ್ದಾವೆ. ಇಲ್ಲಿ ನಾವು ಕೋತಲ್ಕಟ್ಟೆಯಿಂದ ಸದಾರ ಉಚ್ಚಿಲ ತನಕ ದೈವ ಕೆಲವು ಉಂಟು. ನಂಬಿದವರಿಗೆ ಮಾತ್ರ ದೈವ ಅಂತ ಗೊತ್ತಾಗುತ್ತೆ. ಬಬ್ಬು ಕೆಲವು ಗುಡಿ ಉಂಟು ಆ ಏರಿಯಾದಲ್ಲಿ. ಅಲ್ಲಿ ಏನೋ ಒಂದು ಯಾವುದಾದ್ರೂ ಪೂಜೆ ಪುರಸ್ಕಾರ ಆಗದಿದ್ದರೆ ಇದರಲ್ಲಿ ಕೆಲವು ಆ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆದ ಘಟನೆ ತುಂಬ ಉಂಟು. ಈಗ ಏನಂದ್ರೆ ಈಗ ಅವರಿಗೆ ತಿಳಿದ ಹಾಗೆ ಈಗ ಪ್ರತಿ ಅವರ ಸಂಕ್ರಮಣ ಆಗಲಿ, ವರ್ಷಕ್ಕೆ ಒಂದು ಕೋಲ್ ಆಗಲಿ, ಅದು ಕರೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಸ್ವಲ್ಪ ತುಂಬ ಕಮ್ಮಿ ಆಗಿದೆ ಆಕ್ಸಿಡೆಂಟ್ ಆಗಿದೆ. ಕೆಲವು ಏನಂದ್ರೆ ಈಗ ಒಂದ್ಸಲ ಒನ್ ವೇ ಬಿಟ್ರೆ ಲೆಫ್ಟಲ್ಲಿ ಬರುದು, ರೈಟಲ್ಲಿ ಬರುದು. ಮೊದಲು ಒಂದೇ ರೋಡ್ ಇತ್ತು, ಈಗ 2 ರೋಡ್ ಮಾಡಿದ್ರು ಆಕ್ಸಿಡೆಂಟ್ ಆಗ್ತದೆ. ಏನಂದ್ರೆ ಈ ಬೈಕ್ ಸ್ಟೂಡೆಂಟ್, ನನಗೆ ಕೆಲವು ಮಕ್ಕಳು ಹೋಗುವಾಗ ನನಗೆ ಎದುರಿಗೆ ಆಗ್ತದೆ. ಈಗ ತಂದೆ ತಾಯಿ ಮಕ್ಕಳು ಇರೋದು ಮಕ್ಕಳು ಇರೋದು ಒಂದೇ ಸಾಕಂತ. ಆ ಮಕ್ಕಳು ಹೋದ್ರಿಗೆ ತಂದೆ ತಾಯಿ ಅವರಿಗೆ ಗತಿಯರು. ಅವ್ರು ಅರ್ಥ ಮಾಡ್ಬೇಕು, ನಾವು ಒಂದು ಆಕ್ಸಿಡೆಂಟ್ ನೋಡಿದ್ದೇವೆ, ನಾವು ಈ ರೀತಿ ಹೋಗ್ಬಾರ್ದು. ನಾವು ಬೈಕ್ ಬಿಡುತ್ತದೆ ತಪ್ಪಲ್ಲ, ಬೈಕಿಗೆ ಒಂದು ಲಿಮಿಟ್ ಸ್ಪೀಡ್ ಉಂಟು. ಆ ಲಿಮಿಟ್ ಸ್ಪೀಡಲ್ಲಿ ಹೋದ್ರೆ ಆ ಜನರು ಮಕ್ಕಳು ಸಾಯೋದು ಬೈಕ್ ಅಲ್ಲಿ ಹೋದವರಲ್ಲ, ಈ ಜನರ ನಾಲಿಗೆ ಹಾಗೆ ಉಂಟು. ಎಂತ ಅವ ಸಾಯ್ತಾನಂತ. ಕೆಲವು ನಾಲಿಗೆ ಒಳ್ಳೇದಿಲ್ಲ. ಈಗ ನನ್ನ ಕೆಲಸದಲ್ಲಿ ನಾನೊಂದು ವಿಷಯ ಹೇಳ್ತೇನೆ. ನಾನು ಇಷ್ಟು ಕೆಲಸ ಮಾಡ್ತಿದ್ದೇನೆ, ನನ್ನ ಊರಿನವರು ಕೆಲವು ಜನ ಇದ್ದಾರೆ, ಯಾವುದೇ ನೀವು ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಬ್ಯಾಕ್ ಏನು ಒಂದು ಮ್ಯೂಸಿಕ್ ಕೊಡ್ತಾರೆ. ಎಸ್, ನಾನು ನೆಕ್ಸ್ಟ್ ಪ್ರಶ್ನೆ ಅದೇ ಇದೆ, ನಾನು ಅಲ್ಲಿಗೆ ಬರ್ತೇನೆ. ನಾನು ಸುರೇಂದ್ರ ಅವ್ರ ಹತ್ರ ಕೇಳ್ತೇನೆ. ಈ ಸಿನಿಮಾ ನೀವು ಮಾಡಿದ್ರಲ್ಲ ಸುರೇಂದ್ರ ಅವರೇ, ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ನಾನು ನೋಡಿಲ್ಲ, ಈಗಲೇ ನೋಡ್ತಾ ಇರೋದು. ಹೇಗೆ ಇದನ್ನ ನೀವು ಪ್ರಚಾರ ಮಾಡಬೇಕು ಅಂತಿದ್ದೀರಿ? ಅಂದ್ರೆ ಒಂದು 4 ಜನರಿಗೆ ಗೊತ್ತಾಗಬೇಕು. ಅದು ಬರೀ ಉಡುಪಿಯಲ್ಲಿ ಮಾತ್ರ ಅಲ್ಲ, ವ್ಯಾಪಿ ಆಗ್ಬೇಕದು. ಹೇಗೆ ಅದನ್ನ ನೀವು ಪ್ರಚಾರ ಮಾಡಿ? ಅದೇ ನಾವು ಈಗ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ, ವಾಟ್ಸಪ್ ಎಲ್ಲ ಹೋಗ್ತಾ ಇದೆ. ಮತ್ತೆ ಮಾಧ್ಯಮ ಮುಖಾಂತರ ನಿಮ್ಮ ಮುಖಾಂತರ ಎಲ್ಲರಿಗೂ ಇದು ಮುಟ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ರೆಸ್ಪಾನ್ಸ್ ಬಂದಿದೆ ನೋಡಿದ್ದವರು? ಸೂಪರ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನೂ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನೋಡೋ, ನಾವು ಇದು ಆಲ್ರೆಡಿ ಈಗ ಹೋಗಿ ಆಗಿದೆ. ಇನ್ನು ನೋಡು ಎಷ್ಟು ಜನ ಇದಾಗಿದೆ. ಏನಾದ್ರು ಕಾಪೀಸ್ ಎಷ್ಟು ಮಾಡಿದಿರಿ ನೀವು ಇದ್ರದ್ದು? ನಾವು ಈಗ ಒಂದು 100 ತನಕ ಆಗಿದೆ. ಜಾಸ್ತಿಯಾಗಿ ವಾಟ್ಸಪ್ ಅಲ್ಲಿ ಹೋಗ್ತಾ ಉಂಟು, ಫೇಸ್ಬುಕ್ ಅಲ್ಲಿ. ಹೌದು.
ಅಂದರೆ 15 ಮಿನಿಟ್ಸ್ ಹೌದು, ಅಲ್ಲ ಎಲ್ಲ 20 ಮಿನಿಟ್ಸ್ ಅಲ್ಲ, 20 minutes ಎಲ್ಲ ಇದೆ. ವಾಟ್ಸಪ್ಪಲ್ಲೇ ಹೋಗ್ತಾ ಇದೆ. ಹೌದು, ಅಂದರೆ ಅದು 2 ಪಾರ್ಟ್ ಮಾಡಿದ್ದೇವೆ. SP ಅವರು ಮಾತಾಡಿದ್ದು, ಇವರು ಮಾತಾಡಿದ್ದು, ಮತ್ತೆ ಶ್ರೀರು ಮಠದವರು ಮಾಡಿದ್ದು ಅದು ಬೇರೆ ಮಾಡಿದ್ದೇವೆ. ಓಕೆ. ಮತ್ತೆ ಫಿಲ್ಮ್ ಅದು ಬೇರೆ ಮಾಡಿದ್ದೇವೆ. SP ಅವ್ರು ಏನಂತಾರೆ ಅದರಲ್ಲಿ? ಅವರಂತೂ ತುಂಬಾ ಖುಷಿಯಾಗಿದೆ ಅವರಿಗೆ. ಇನ್ನೊಂದೀಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಹ ನಾವು ಮಾಡಬೇಕು, ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಮಾತುಕತೆ ಆಗಿದೆ. ನಾವಂತೂ ಯಾವತ್ತೂ ರೆಡಿ ಅಂತ ಹೇಳಿದ್ವಿ. ವೆರಿ ಗುಡ್. ಸೊ ಸುರೇಂದ್ರ ಅವರೇ, ಸಾರಿ ಸುರೇಶ್ ಅವರೇ, ಅದು ಯಾಕೋ ಸೂರ್ಯ ಅಂತಂದರೆ ಸುರೇಂದ್ರ ಅಂತಲೇ ಬರ್ತದೆ, ಕ್ಷಮಿಸಿ. ನೋಡಿ, ಒಂದು ಮಾತು ನಾನು ನೇರವಾಗಿ ಇಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೇಳೋದಕ್ಕೆ ಬಯಸ್ತೇನೆ. ನಾನು ಸ್ಪಷ್ಟನೆ ನೀವು ಕೊಡಿ ಅದಕ್ಕೆ. ನೀವೇ ಹೇಳಿದ್ರಿ ಒಳ್ಳೆ ಕೆಲಸ ಮಾಡಿದರೆ ಹಿಂದಿಂದ ಮಾತಾಡೇ ಆಡ್ತಾರೆ. ನನಗೊಬ್ಬರು ಹಿರಿಯರು, ನನ್ನೊಬ್ಬರು ಸ್ನೇಹಿತರು ಹೇಳಿದ್ದು, ಒಬ್ಬರು ಮಾಸ್ಟ್ರ್ ಮಗ ಅಂತೆ, ಒಬ್ಬ ಮಾಸ್ಟ್ರ್ ಮಗನಿಗೆ ಅವ ಪರೀಕ್ಷೆಯಲ್ಲಿ ಫೈಲ್ ಆದರೆ, ನೀನು ಮಾರ ಫೈಲ್ ಆದ್ಯಾ, ಮಾಸ್ಟ್ರ್ ಮಗ ನೋಡು ಫೈಲ್ ಆದ ಅಂತ ಹೇಳ್ತಾರೆ. ಅದೇ ಅವನು 95 ಮಾರ್ಕ್ ತೆಗೆರೆ ಅವನಿಗೇನು ಮಾಸ್ಟರ್ ಮಗ ಅಂತ ಹೇಳ್ತಾರೆ. ಸೊ ನೀವು ಒಳ್ಳೆ ಕೆಲಸನೂ ಮಾಡಿ ಕೆಟ್ಟ ಕೆಲಸನೂ ಮಾಡಿ ಜನ ಸಮಾಜ ಹಿಂದಿಂದ ಮಾತಾಡೋದೇ ಆಡ್ತದೆ. ಆದರೆ ಒಂದು ನಾವು ಆ್ಯಕ್ಚುಲಿ ಕೇಳ್ಪಟ್ಟಿದ್ದೇನು ಅಂತಂದರೆ, ಸೂರ್ಯ ಅವರು ಹಣಕ್ಕೋಸ್ಕರ ಇದನ್ನು ಮಾಡ್ತಾರೆ ಒಂದು ಅಂತ ಹೇಳಿದ್ದು ಕೇಳಿದ್ದೇವೆ. ಇನ್ನೊಂದು ಏನಂತಂದರೆ, ಯಾವುದೋ ಒಂದು ಏನೋ ಒಂದು ಇರಬೇಕು, ಸುಮ್ಮನೆ ಎಲ್ಲ ಮಾಡ್ತಾರಾ ಅಂತ ಹೇಳ್ತಾರೆ. ನೀವು ಇದಕ್ಕೆ ಏನಂತೀರಿ ಸೂರ್ಯ ಅವರು? ನಾನು ಹೇಳ್ತೇನೆ, ನೇರವಾಗಿ ಏನು ಹೇಳ್ತೇನೆ. ಯಾಕೆಂದರೆ ನನ್ನ ಊರಿನವರೇ. ನಾನು ಆಗಲೇ ಹೇಳಿದ್ದೇನೆ, ಬ್ಯಾಕ್ಗ್ರೌಂಡಲ್ಲಿ ಒಂಥರ ಮ್ಯೂಸಿಕ್. ನಾವು ಕೆಲಸ ಮಾಡುವಾಗ, ಯಾವುದೇ ಕೆಲಸ ಮಾಡುವಾಗ ಯಾವ ಮಾತು ಬರಬಾರ್ದು ಜನರ ಬಾಯಲ್ಲಿ. ಮಾಡಿದ ನಂತರ ಅವರಿಗೆ ಪಶ್ಚಾತ್ತಾಪ ಆಗ್ತದೆ. ನಾವು ಮಾಡಿದ ಕರೆಕ್ಟ್ ಆಗಿದೆ ಕೆಲಸ, ನಾವು ಮೊದಲು ಮಾತಾಡಿದ ತಪ್ಪಂತ ಒಂದು ವಿನಂತಿ. ಮಾಡುವಾಗ ಯಾವುದೇ ಕೆಲಸ ಮಾಡಲಿ, ನಾವು ಈಗಲ್ಲ ಪ್ರತಿಯೊಂದು ಕೆಲಸಕ್ಕೆ ಹೋಗ್ತೇವೆ, ಕರೆಕ್ಟಾಗಿ ಮಾಡಿ ಬರ್ತೇವೆ. ಒಂದು ಆ್ಯಕ್ಸಿಡೆಂಟ್ ಆಗಲಿ, ಅಲ್ಲಿ ರಕ್ತ ಬಿದ್ದರೆ ರಕ್ತನೂ ಎಲ್ಲ ತೊಳೆದು ಬರ್ತೇವೆ. ಯಾಕೆಂದರೆ ಅಲ್ಲಿ ಒಂದು ರಕ್ತ ಇದ್ದರೆ ನಾಯಿ ಏನಾದರೂ ತಿಂದರೆ ಅದು ನಾಯಿಗೆ ಹುಚ್ಚಾಗಿ ಏನಾದರೂ ಮಕ್ಕಳು ಎಲ್ಲ ಹೋಗುವಾಗ ಕಚ್ಚಿ ಅವರಿಗೇನು ತೊಂದರೆ ಆಗ್ತದೆ, ಅದು ಎಲ್ಲ ನಮಗೆ ಗೊತ್ತುಂಟು. ಈ ಹೇಳುವವರಿಗೆ ಏನು ಕೆಲಸ ಇಲ್ಲ. ನಾನು ಫಸ್ಟ್ ಟೈಮ್ ಒಂದು ಆ್ಯಕ್ಸಿಡೆಂಟಲ್ಲಿ ಇಲ್ಲಿ ಟ್ಯಾಂಕರ್ ಬ್ಲಾಸ್ಟ್ ಆಯಿತು ಕಾಪು ಪಾಂಗಳದ ಹತ್ರ. ನಾನು 11 ಫಸ್ಟ್ ಟೈಮ್ ನನಗೆ ಫೋನ್ ಬಂದ ಸ್ಪಾಟಲ್ಲಿ. ಅದು ನಮ್ಮ ಮುಸ್ಲಿಮ್ಸ್ ಒಂದು ಹುಡುಗ ಟೆಂಪೋ ಇಟ್ಟು, ಅವರು ಟೆಂಪೋ ಡ್ರೈವರ್ ಕಾಪು, ಅವರು ಫೋನ್ ಮಾಡಿ ಸೂರಿ ಎಲ್ಲಿದೆ ಅಂತ. ನಾನು ಹೇಳಿದ್ದು ಏನಂತ, ಇಲ್ಲಿ ಒಂದು ಟ್ಯಾಂಕರ್ ಕೌಚು ಬಿತ್ತು, ಏನೋ ಬೆಂಕಿ ಸ್ವಲ್ಪದಾಗಿತ್ತು. ನಾನು ಆಗಲೇ ನನ್ನ ಒಂದು ಹಳೆ ಲುಂಗಿ ಅದನ್ನಿಟ್ಟು ನಾನು ಅಲ್ಲಿ ಕಾಪಲ್ಲಿ ಒಂದು ಇದು ಪ್ರಸಾದ್ ಅಲ್ಲ ರವಲ್ನಾಥ್ ಒಂದು ಆಸ್ಪತ್ರೆಯಲ್ಲಿ ಅವರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಇದು ಆ್ಯಂಬುಲೆನ್ಸ್ಕಲ್ಲೇ ಯಾನ್ ಬರೋಲ್ಲ. ನಾನು ಓಡಿ ಬರುವಾಗ ಇವರು ರೆಡಿಯಾಗಿದೆ. ಇಲ್ಲಿ ಪೊಲೀಸ್ ಅವ್ರಿಗೆ ನಾನು ಅಲ್ಲಿ ಅವ್ರು ತಿಳಿಸಿದೆ. ಆವಾಗ ಇಲ್ಲಿ ಬ್ಲಾಕ್ ಎಲ್ಲಿ ಆಗಿದೆ, ಕೋತಲ್ಕಟ್ಟೆಯಿಂದ ಸ್ಟಾರ್ಟ್ ಆಗಿದೆ, ವೆಹಿಕಲ್ ಆಚೆ ಹೋಗ್ಲಿಕ್ಕೆಲ್ಲ. ನಾವು ಇಲ್ಲಿ ವೆಹಿಕಲ್ ಬಿಡೋದಿಲ್ಲ ಯಾರಿಗೂ, ಇದು ಬ್ಲಾಸ್ಟ್ ಆಗ್ತದೆ ಅಂತ. ಅಯ್ಯೋ, ನಾವು ಮನೆಯಲ್ಲಿ ಮಲಗಿದ್ರು ಅದು ಬ್ಲಾಸ್ಟ್ ಆದರೆ ನಾವು ಸಾಯ್ತೇವೆ. ಆ ಟೈಮಲ್ಲಿ ನೋಡಬಾರ್ದಲ್ಲ. ನಾನು ಆಚೆ ಹೋಗುವಾಗ ಫೈರ್ ಬ್ರಿಗೇಡ್ ಅವರು ಪಾಂಗಳದಿಂದ ಸ್ವಲ್ಪ ಆಚೆ. ನಾನು ಹೇಳಿದ್ದು ನೀವು ಬನ್ನಿ ಏನಾಗುತ್ತೆ. ನಾನು ಫಸ್ಟ್ ಪೈಪ್ ಹಿಡಿದು ಎದುರು ಬಂದದ್ದೇ ನಾನು ಇದು ಬೆಂಕಿ ಇಡುವಾಗ. ಒಳಗೊಬ್ಬ ಇದು ಆಗ್ತಾ ಉಂಟು. ನನಗೆ ಹತ್ರ ನಾನು ಹೋಗಿದ್ದೇನೆ, ನನ್ನ ಕಾಲೆಲ್ಲ ಇದಾಗಿದೆ. ಅವ್ರ ಹತ್ರ ಫೈರ್ ಬ್ರಿಗೇಡ್ ಅವ್ರ ಹತ್ರ ಶೂ ಉಂಟು, ನಮ್ಮ ಹತ್ರ ಏನೂ ಇರಲಿಲ್ಲ. ಅದು ಕಂಟಿನ್ಯೂ ಆಗೋ ತನಕ ನಾನು ನಿಂತಿದ್ದೇನೆ. ಆಗ ಒಂದು ಜನ ಮಾತಾಡಿ ಅವನಿಗೆ ಏನು ಕೆಲಸ ಇಲ್ವ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದು ನನ್ನ ಇಚ್ಛೆದಲ್ಲೇ ನಾನು ಕೆಲಸ ಮಾಡಿದ್ದು. ಇನ್ನೊಬ್ಬ ಹೇಳ್ತೇನಂತ ನಾನು ಒಂದು ಮಾತು ಹೇಳ್ತೇನೆ, ನಾನು ಊರಿನವರಿಗೆ ಖುಷಿ ಆಗಬೇಕಂತ ಮಾಡೋದಲ್ಲ, ನಾನು ಅವರ ಮನೆಯವರಿಗೆ ಖುಷಿ ಆಗಬೇಕು. ನಾನು ಈಗ ಒಂದು ಕೆಲಸಕ್ಕೆ ಹೋಗ್ತೇನೆ, ಯಾರಾದರೂ ತೀರೋದ್ರೆ ಅವ್ರ ಮನೆಯಲ್ಲಿ ಏನಾದ್ರು ಕೆಲಸ ನಾನು ಮಾಡ್ತೇನೆ, ಅವರ ಮನೆಯವರಿಗೆ ಖುಷಿ ಆಗಬೇಕು. ಊರಿನವರು ಎಷ್ಟೇ ಮಾಡಿ ಒಳ್ಳೇದಂತ ಬಾಯ್ಬೋದು. ಯಾಕೆಂದ್ರೆ ನಾವು ಮಾಡಿದ್ದು ಒಳ್ಳೇದೇ ಕೆಲಸ. ಕರೆಕ್ಟ್. ನನ್ಗೆ ಹೇಳ್ತಾರೆ ಹಣ ತಗೊಳ್ತಾರೆ ಅಂತ. ಕರೆಕ್ಟ್. ನಾನು ಹಣದ ಆಸೆ ಮಾಡಿದ್ರೆ ನಾನು ಏನ್ ಬೇಕಾದ್ರೆ ಮಾಡ್ಬೋದು. ದೊಡ್ಡ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೋದಿತ್ತು. ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಗೊತ್ತುಂಟು ಎಷ್ಟು ಹಣ ಸಿಕ್ಕಿದೆ, ಎಷ್ಟು ಚಿನ್ನ ಸಿಕ್ಕಿದೆ, ಆಕ್ಸಿಡೆಂಟ್ ಹೋಗಿ ಎಷ್ಟು ಅವರು ಕೊಡ್ಲಿಕ್ಕೆ ಬಂದೆ. ನಾನು ಬೇಡ ಅಂತ. ನಾನು ತುಂಬ ವರ್ಷದ ನನಗೆ ಒಂದು ಬಸ್ ಟೈಮ್ ಕೀಪರ್ ಕೆಲಸ ಇತ್ತು ಒಂದು 8 ವರ್ಷ ಮೊದಲು. ಆವಾಗ ನನಗೆ ಅಂದರೆ ಸಂಬಳ ಇತ್ತು, ಮತ್ತು ಸ್ವಲ್ಪ ಏನೋ ಬಸ್ ದನಿಯವರು ಏನಾದ್ರು ನಮಗೆ ಚಹಾ ಕೊಡಲಿಕ್ಕೆ ಕೊಡ್ತಾರೆ. ನಾನು ಒಳ್ಳೆಯ ಒಂದು ಸಂಸಾರ ಮಾಡ್ತಿದ್ದೆ. ಆವಾಗ ಏನಂದ್ರೆ ಈ ಕಿರಿಕಿರಿಯಲ್ಲಿ ನಾನು ಯಾವಾಗಲೂ ಬಸ್ ಸ್ಟ್ಯಾಂಡಲ್ಲಿ ಇರೋದಿಲ್ಲ. ನಮ್ಮ ಒಟ್ಟಿಗಿದ್ದವರಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಏನಂದರೆ ಹೋಗ್ತಾನೆ, ನಾವು ಕೆಲಸ ಮಾಡಬೇಕು. ಅದಕ್ಕೆ ನಾನು ಆ ಕೆಲಸ ಬಿಟ್ಟು ನನ್ನಷ್ಟಿಗೆ ನಾನು ಮಾಡ್ತಿದ್ದೆ. ಆವಾಗ ನಾನು ಒಂದು ಜನರದ್ದು ಕೆಲಸ ಮಾಡಿ ಒಂದು ಟೀ ಕುಡಿಲಿಲ್ಲ. ಈಗ ಟೀ ಕುಡಿತೇನೆ ಏನಾದರೂ ಅದೊಂದು ವ್ಯವಸ್ಥೆ ಇರ್ತಾರೆ. ಮತ್ತು ಹಣಕ್ಕಾಗಿ ಅಂತ ಯಾರ ಬಾಯಿ ಬರ್ಬೋದು. ನಾನು ಹಣಕ್ಕೆ ಮಾಡ್ತೇನಲ್ಲ, ಅದೇ ಮಾತಾಡುವವರು ನಾನು ಹಣ ಕೊಡ್ತೇನೆ, ನಾನು ಕೆಲಸ ಮಾಡಿದ್ದು ಅವ್ರು ಮಾಡಬೇಕು. ನಾನು ಮಾಡಿದ ಕೆಲಸ ಅವ್ರು ಮಾಡಬೇಕು. ನಾನು ಮಾಡ್ತೇನೆ ಹೇಳ್ಬೇಕು. ಯಾರಾದರೂ ಕಾಪು ಏರಿಯಾದಲ್ಲಿ ನಾನು ಮಾಡಿದ ಕೆಲಸ ಪ್ರತಿ ಜನರ ಬಾಯಲ್ಲಿ ಬರಬೇಕು. ಬರ್ತಾ ಉಂಟು. ಸೂರ್ಯನ ಹಾಗೆ ಯಾರು ಕಾಪಿನಲ್ಲಿ ಹುಟ್ಲಿಕ್ಕೆಲ್ಲ ಅಂತ ಜನರು, ಒಳ್ಳೆ ಜನ ಹೇಳಿ, ಅವರ ಮನಸ್ಸು ಕ್ಲೀನ್ ಇದ್ದವರು. ಈಗ ನಾನು ಬಣ್ಣ ಸಮಸ್ಯೆ ಹೌದು, ನಾನು ಶೆಟ್ಟಿ ಆದರೂ ನನ್ನ ಪ್ರೀತಿ ಶೋರ್ ಯಾರು, ಲೀಲಾಧರ್ ಶೆಟ್ಟಿ ಕಾಪು. ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಹತ್ರ ಏನಿಲ್ಲ. ಅವ್ರಿಗೆ ಆಸೆ ಉಂಟು ಸೂರಿಗೆ ಆಗಬೇಕು,
ಅವ ಈ ಥರ ಇರಬೇಕು. ನಾನೀಗ ಒಂದು ಮನೆ ಕಟ್ಟಿದ್ದೇನೆ ಇಲ್ಲಿ ಬೆಳಪಲ್ಲಿ. ನನಗೆ ದೇವಿಪ್ರಸಾದ್ ಶೆಟ್ರು ನನ್ನ ಕೆಲಸ ನೋಡಿ ಯಾವಾಗಲೂ ಹೇಳ್ತಿದ್ರು, ಸೂರಿಗೆ ಎಲ್ಲಿಯಾದರೂ ನೀವು ಎಲ್ಲಿ ನೋಡಿದ್ರು ಇದೆಯಾ ಸೂರಿ. ಮತ್ತು ನಾನು ಹೇಳಿದ್ದು ನನಗೆ ನೋಡಿ ಇಲ್ಲಿ ನನ್ನ ತಾಯಿ ಹಿರಿಯರದು ಜಾಗ, ಅಲ್ಲಿ ನಮ್ಮ ಹೆಂಡತಿ ಇತ್ತು, ನನಗೆ ಅಂತ ಒಂದು ಸ್ವಂತ ಮನವಿ. ಯಾಕೆಂದರೆ ನನಗೆ ಅದು ಇದು ಮಾಡಲಿಕ್ಕೆಲ್ಲ ನಾನು 12 ಗಂಟೆ ಆಗಲಿ 3 ಗಂಟೆ ಆಗಲಿ ರಾತ್ರಿ 2 ಗಂಟೆ ನನ್ನ ತಾಯಿಗೂ ಹುಷಾರಿಲ್ಲ, ಆರೋಗ್ಯ ಸರಿಯಿಲ್ಲ. ಆವಾಗ ನನ್ನ ಮನೆಗೆ ಎಷ್ಟು ಸಲ ನಾನು ಹೋಗೋದು ಬರೋದು. ಅದಕ್ಕಾಗಿ ನಾನು ಒಂದು ಮನೆ ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ. ಆವಾಗ ನಮ್ಮ ಕೆಲವು ಜನರ ಹತ್ರ ನಾನು ಏನು ಹೇಳಿದೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಾನೊಂದು ಮನೆ ಕಟ್ತಿದ್ದೇನೆ ಆಯ್ತಾಯ್ತಾ. ಮಾತ್ರ ಲಾಸ್ಟ್ ಕೈ ಕೊಟ್ಟಿದ್ದಾರೆ, ಆದರೂ ನನಗೆ ಒಂದು ಜಾಗ ಕೊಟ್ಟಿದ್ದ ಪುಣ್ಯಾತ್ಮ ದೇವಿಪ್ರಸಾದ್ ಶೆಟ್ಟಿ. ಆದರೂ ನನಗೆ ಒಂದು ಸ್ವಂತ ಮನೆ, ನಂದಂತ ಒಂದು ಮನೆ ಉಂಟು. ನಾನು ಹೌದು ನಮ್ಮ ನೆಮ್ಮದಿ ಅಂದರೆ ನನ್ನ ಹೆಂಡತಿ ಮಕ್ಕಳು ಹೇಳಲಿಕ್ಕಿಲ್ಲ. ಯಾಕೆಂದರೆ ಕೆಲವು ಜನ ಈಗ ಏಜ್ ಅವರಿದ್ದಾರೆ, ಏಜಿನವರು ತೀರು ಹೋದರೆ ಯಾರಿಲ್ಲ ಅವರಿಗೆ ಪಾಪ. ಯಾಕೆಂದರೆ ಅವರು ಗಟ್ಟಿ ಇರುವಾಗ ಯಾರ್ಯಾರನ್ನು ನೋಡೋದು, ಸಾಯುವಾಗ ಹೆಂಡತಿ ಮಕ್ಕಳು ಬೇಕು. ಹಾಗೆ ನಾನು ಆ ಥರ ಇಲ್ಲ, ನಾನು ಹೆಂಡತಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೇನೆ, ನನ್ನ ಕೆಲಸನೂ ಮಾಡ್ತಾಯಿದ್ದೇನೆ. ಯಾಕೆಂದರೆ ನನಗೆ ಮನೆಗೆ ಹೋಗಲಿಕ್ಕೆ ಜಾಸ್ತಿ ಟೈಮ್ ಇರೋದಿಲ್ಲ, ಜಾಸ್ತಿ ಕಾಪಲ್ಲಿ ಇರ್ತೇನೆ. ಈಗ ಹೇಳಿದೆ ಇವ್ರ ಹತ್ರ ನಿನ್ನೆ ಒಂದು ಫ್ರೀ ಇದ್ದೆ, ನಮ್ಮದು ಸಾರ್ವಜನಿಕ ಗಣಪತಿಯಲ್ಲಿ ಮೇಯ್ನ್ ಬೇಕು ನಾನು ಕಾಪು. ಒಂದೇ ಸಮಿತಿಯಲ್ಲಿ ಅಂದರೆ ನಾನು ಯಾರಿಗೂ ಬೇಜಾರಾಗಬಾರ್ದು, ಯಾವ ಸಂಘಟನೆಯಲ್ಲಿ ಇಲ್ಲ, ವೆರಿ ಗುಡ್, ಯಾವುದು ಪಕ್ಷದಲ್ಲಿಲ್ಲ. ವೆರಿ ಗುಡ್. ನಾನು ಖಾಲಿ ಸಾರ್ವಜನಿಕ ಗಣಪತಿ ಉತ್ಸವ ಅಂದರೆ ನನ್ನನ್ನು ಇಡೀ ಅದೊಂದು ನಮ್ಮ ಕುಟುಂಬ ಸಾರ್ವಜನಿಕ ಗಣಪತಿ. ನಾವು ಚಿಕ್ಕದಿಂದ ಅದರ ಒಟ್ಟಿಗೆ ನನ್ನನ್ನು ತುಂಬ ಪ್ರೀತಿ ಇರ್ತದೆ. ಹಾಗೆ ನಾನು ನಿನ್ನೆ ಮಾತ್ರ ನಾನು ಫ್ರೀ ಇದ್ದದ್ದು. ಮೊನ್ನೆ ಒಂದು ಮರಣ, ಅದರ ಮುಂಚೆ ಎಲ್ಲ ಏನಾಗಲಿ ನನಗೆ ಅಂದರೆ ನನ್ನ ಥರ ಒಂಥರ ಖುಷಿ. ಅರೆ ನನಗೆ ಕೆಲವು ಜನ ಕರೆದಿದ್ದೀರಿ ತುಂಬ ಬೇಜಾರೆ, ನಾನಿದ್ದೆ ಯಾಕೆ ಕರೆಯಲಿಲ್ಲ ಅಂತ ನಾನು ಹೇಳ್ತೇನೆ. ನಾನು ಓಪನಾಗಿ ಹೇಳ್ತೇನೆ, ನನಗೆ ಯಾವುದು ಕೇಳು ಯಾರಾದರೂ ಅವ್ರು ಕೆಲವು ಜನ ಹೇಳ್ತಾರೆ, ನಾನು ಹೇಳಿದಲ್ಲ ಹಣಕ್ಕಾಗೆಲ್ಲ ಮಾಡಿದ ಕೆಲಸ ಮನೆಯವರು ಹೇಳಬೇಕು. ವೆರಿ ಗುಡ್. ನೇರವಾದಂಥ ಉತ್ತರ ಕೆಲವರಿಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಕೊನೆಯದಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿ ಬಂದಿದೆ ಸುರೇಂದ್ರ ಅವರೇ. ನೋಡಿ, ನೀವು ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಮುಖಾಂತರ ವೈಯಕ್ತಿಕವಾಗಿ ಮತ್ತು ನಮ್ಮ ಇಡೀ ಸ್ಪಂದನ ವಾಹಿನಿಯ ಮುಖಾಂತರ ನೀವು ಒಂದು ಒಳ್ಳೆ ಕೆಲಸವನ್ನು ಮಾಡಿದಿರಿ ಮತ್ತು ಕೆಲವರಿಗೆ ಆ ಥಾಟ್ ಇದೆ. ಆದರೆ ಈ ನಿಮ್ಮ ಸಿನಿಮಾ ನೋಡಿದಾಗ ಆ ಒಂದು ಭಾವನೆ ಏನಿದೆ ಮತ್ತಷ್ಟು ಗಟ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ ನೀವೊಂದು ಒಳ್ಳೆ ಕೆಲಸ ಮಾಡಿದಿರಿ, ನಿಮಗೆ ಅಭಿನಂದನೆಗಳು. ಬೇರೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? ಅದೇ ಇನ್ನು ಆ ಥರ ಅಂತ ಯಾವ ಸಿಚುವೇಶನ್ ಆಗಬಾರ್ದು ಅಂತ, ನನ್ನ ಗೆಳೆಯನಿಗಾದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಅಲ್ವಾ. ಮತ್ತೊಂದು ವಿಷಯ ಏನಂದರೆ ಮುಖ್ಯವಾಗಿ ಅದೇ ವಾಟ್ಸಪ್ ಇದೆಲ್ಲ ಫೇಸ್ಬುಕ್ಗೆ ಫೋಟೋವನ್ನು ಬಿಟ್ಟುಬಿಡಿ ತೆಗೆಯೋದನ್ನು ಹಾಕೋದನ್ನು. ಒಂದು ಒಳ್ಳೆಯ ಕೆಲಸವನ್ನು ಮಾಡಿ, ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಕೆಲಸ ಮಾಡಿ. ಪರ್ಫೆಕ್ಟ್. ಎಸ್ ಶೆಟ್ರೆ, ನೀವೇನಾದರೂ ಹೇಳೋದಕ್ಕೆ ಬಯಸ್ತೀರಾ? ನಿಮ್ಮನ್ನು ಮತ್ತೆ ಇನ್ನೊಮ್ಮೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಕರಿಬೇಕು ಅಂತ ಅಂದ್ಕೊಂಡಿದ್ದೇವೆ. ಎಸ್, ನೀವು ಹೇಳಿ, ಏನಾದರೂ ಹೇಳೋದಕ್ಕಿದೆಯಾ? ಯಾರಿಗಾದರೂ ನಿಮ್ಗೆ ಈ ಮೂಮೆಂಟಲ್ಲಿ ನೀವು ನೆನಪು ಮಾಡೋದಕ್ಕೆ ಬಯಸ್ತೀರಿ? ನಾನು ಈ ಮೂಮೆಂಟಲ್ಲಿ ನೆನಪು ಮಾಡ್ತೇನೆ. ನನಗೆ ಒಂದು ನನ್ನ ತಂಗಿಗೆ ಮದುವೆ ಮಾಡಬೇಕಂತ ಆ ಟೈಮಲ್ಲಿ ಒಂದು ಸದಾರ 23 ವರ್ಷ ಆಯಿತು. ಆ ಟೈಮಲ್ಲಿ ನಾನು ಇದೇ ಕೆಲಸ ಮಾಡ್ತಿದ್ದಲ್ಲ, ಸ್ವಲ್ಪ ಹಣ ಇತ್ತು. ಸ್ವಲ್ಪ ಅಂದರೆ ತುಂಬ ಅಲ್ಲ, ಒಂದು 2-3 ಸಾವಿರ ಆಯಿತು. ನನ್ನ ತಂಗಿಗೊಂದು ಪ್ರಪೋಸಲ್ ಬಂತು. ನಾನು ಅಮ್ಮನ ಹತ್ರ ಹೇಳಿದೆ, ನೋಡು ಆಗ್ತದೆ, ಯಾರಾದರೂ ಇದ್ದರೆ ಆಗ್ತದೆ ಅಂತ. ಆಯ್ತಂತ ನಾನು ವ್ಯವಸ್ಥೆ ಮಾಡಿ ಅಂತ ಹೇಳಿದೆ. ನನಗೆ ಅಣ್ಣ ಇದ್ದಾರೆ, ತಮ್ಮ ಇದ್ದಾನೆ, ತಂಗಿ ಇದ್ದಾರೆ. ತಂಗಿ ಒಂದೇ ಮಾಡಬೇಕಂತ ಎಲ್ಲ ಮಾತುಕತೆ ಎಲ್ಲ ಆಗಿದೆ. ಹಣ ಬರುವ ಇದಿಲ್ಲ. ನನಗೆ ಜೀವನನೇ ಬೇಡ ಅಂತಾಗಿದೆ. ದೇವರಣ್ಣ ನಾನು ಹೇಳ್ತೇನೆ, ನಾನು ಸುಸೈಡೇ ಮಾಡಬೇಕಂತ ನನ್ನ ತಾಯಿ ಹೇಳಿದೆ. ಬೇಡ, ನಾನು ಎಲ್ಲ ಕಾಗದ ಪ್ರಿಂಟ್ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಆದರೆ ನಮ್ಮ ಅದೇ ಧೀರಾಜ್ ಹುಸೇನ್ ಅಂತ ಅವ್ರ ಫ್ಯಾಮಿಲಿ ಉಚ್ಚಿಲ್ಲ. ನನಗೆ ಹೊಸ ಬಟ್ಟೆ ಅಂದರೆ ಹೊಸ ಬಟ್ಟೆ, ಒಂದು ಹೊಸ ಶೂ ಅಂದರೆ ಒಂದು ಮದುವೆ ಹೋಗ್ಲಿಕ್ಕೆ ನನಗೆ ಬಟ್ಟೆ ಇಲ್ಲ. ಅವ್ರ ಫ್ರೆಂಡ್ ಇದು ಮದುವೆ, ಸೂರಿ ನೀನು ಬರ್ಬೇಕಂತ ನಾನು ಅದೇ ಹಳೆ ಲುಂಗಿಯಲ್ಲಿ ಇದ್ದೇನೆ. ನನಗೆ ನಾನು ಬರೋದಿಲ್ಲ ಅಂತ. ಇಲ್ಲ ನಾನು ಬಟ್ಟೆ ಇದು. ಅವರು ಹೋಗಿ ಹೊಸ ಪ್ಯಾಂಟು, ಶರ್ಟ್, ಒಂದು ಶೂ ಫಸ್ಟ್ ಜೀವಮಾನದಲ್ಲಿ ಹೊಸ ಇದು ಹೌದು ಒಂದು ವೆಲ್ ಫ್ಯಾಮಿಲಿಯಾಗಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ಪುಣ್ಯಾತ್ಮ ನನ್ನ ಮನೆಯ ಮದುವೆಗೆ ಅಂತ ಮದುವೆದ ಖರ್ಚು ಮತ್ತು ಎಂಗೇಜ್ಮೆಂಟ್ ಆಗುವಾಗ ಅದರ ಖರ್ಚು ಪೂರಾ ಪುಣ್ಯಾತ್ಮ ಅವ್ರ ಮನೆಯಲ್ಲಿ ಮಾಡಿದ್ರು. ಏನು ಹೆಸರು ಅವ್ರದ್ದು? ಧೀರಾಜ್ ಹುಸೇನ್ ಉಚ್ಚಿಲ. ಅವ್ರ ಫ್ಯಾಮಿಲಿ ಅವರಂದರೆ ಅದೇ ಹೇಳಿದಲ್ಲ, ನಾವು ಅದಕ್ಕೆ ಅಂತ ನಾನು ಯಾವ ಸಂಘಟನೆ ಯಾವುದು ಬೇಡ ಅಂದರೆ ನನಗೆ ಒಂದು ಕ್ಯಾಥಲಿಕ್ ಅದು ಫ್ಯಾಮಿಲಿ. ನಾನು ಅದು ಹೇಳಿದೆ, ನಮ್ಮದು ಮಾರ್ಗರೇಟ್ ಅಮ್ಮ ಅಂತ ಅವರ ಮಗಳು ನನ್ನನ್ನು ಒಂದು ಮಗುವಿನಾಗೆ ಟ್ರೀಟ್ ಮಾಡ್ತಾ ಇದ್ದಾಳೆ. ಅಷ್ಟು ಪ್ರೀತಿ. ಈಗ ನನ್ನ ಮಗನ ಎಜುಕೇಷನ್ಗೆ ಅವರೇ ಹೌದು ಏನಂತ ಹೇಳ್ತಾರೆ, ನೀವು ನಿಮ್ಮ ಹತ್ರ ಏನಿಲ್ಲಲ್ಲ, ವಿದ್ಯೆ ಕೊಡಿ ಅವರಿಗೆ,
ನಾವಿದ್ದೇವೆ. ನನಗೆ ಹೆಲ್ಪ್ ಮಾಡಬೇಕಾದ್ರೆ ನಮ್ಮ ಕಾಪಲ್ಲಿ ಮಸ್ತ್ ಜನ ಇದ್ದಾರೆ, ಅವ್ರಿಗೆ ಮನಸ್ಸು ಕೊಡ್ತಿದ್ರು, ಮನಸ್ಸುಂಟು ಕೊಡ್ಬೇಕಂತ. ಅವ್ರಿಗೆ ಯಾರಾದರೂ ಹೇಳ್ತಾರೆ ಯಾಕೆ ಕೊಡೋದಂತ. ನಮ್ಮಂಥವ್ರು ಎಷ್ಟೇ ಕೆಲಸ ಮಾಡಿದ್ರು ಅದು ಒಂಥರ ನೀವು ಬೇಡದಾದ ಕೆಲಸ ಮಾಡಿ. ನಾನು ಒಂದು ಮೀಡಿಯೋ ಹೇಳ್ತೇನೆ, ಮೀಡಿಯೋ ವಿಷಯ. ಮೀಡಿಯಾದವರು ನನ್ನ ಹೈಲೈಟ್ ಮಾಡಿದ್ದು ಯಾರು? ಮೀಡಿಯೋ. ಇಲ್ಲಿ ಬಂದು ಕೂರಿಸ್ಲಿಕ್ಕೆ ಕಾರಣ ಯಾರು? ಮೀಡಿಯೋ. ಪೇಪರಲ್ಲಿ ಸೂರ್ಯ ಶೆಟ್ಟಿ ಕಾಪು ಬರೆದಿದ್ದಾರೆ. ಯಾಕೆ? ನಾನು ಕೆಲಸ ಮಾಡಿದ ವಿಷಯ ಬರೆದಿದ್ದಾರೆ. ಅದೇ ಕೆಲವು ಮೀಡಿಯಾದವರಿಗೆ ಒಂಥರ ಬೇಜಾರಾಗ್ಬೋದು, ನಾವು ಯಾಕೆ ಹಾಕ್ಬೇಕಂತ. ನಾನು ಒಂದು ವಿಷಯ ಹೇಳ್ತೇನೆ, ದಯಮಾಡಿ ನನಗೆ ಹಣ ಕೊಟ್ಟು ನನ್ನ ಆರ್ಟಿಕಲ್ ಯಾವುದು ಬರೆಯೋದು ಬೇಡ. ಮಾತ್ರ ಈ ಚಿಕ್ಕ ಕೆಲಸ ಮಾಡಿದವರನ್ನು ಹೈಲೈಟ್ ಮಾಡ್ತಾರೆ. ನಮ್ಮಂಥವರನ್ನು ಮಾಡಿದ ಕೆಲಸ ಹಾಕಿದರೆ ಸೂರಿ ಕಾಪಲ್ಲಿ ಇದ್ದಾನಂತ ಅವ್ರಿಗೆ ಊರಿನವ್ರೆ ಈಗ ಬೊಂಬೈಲೇ ಇರ್ತಾರೆ, ಅವ್ರು ಪೇಪರ್ ಹೋಗ್ತಾರೆ, ಸೂರಿ ಇನ್ನು ಭಾರಿ ಅಡ್ಡ ಕೆಲಸ ಮಾಡ್ತಾ, ಇನ್ನು ಭಾರಿ ಖುಷಿ, ಇನ್ನು ಬೊಂಬೈ ಗೊತ್ತುಂಟು, ಬ್ಯಾಂಗ್ಳೂರು ಗೊತ್ತುಂಟು, ಹಾಗೆ ಮಾಡಿ ನಮ್ಮಂಥವ್ರನ್ನ ಪರಿಚಯ ಮಾಡಿ. ನಮಗೆ ಏನು ಇದಿಲ್ಲ, ನನಗೆ ಅಂದರೆ ನನಗೆ ಇನ್ನೊಂದು ಜನ್ಮ ಬೇಕು, ನನಗೆ 100 ವರ್ಷ ಆಯುಷ್ಯ ಬೇಕಂತ. ನಂದು ಇವತ್ತು ಮುಗಿದ್ರೆ ನನಗೆ ಸಂತೋಷ ಇದೆ ಅಂದರೆ ನನಗೆ ಏನಿಲ್ಲ. ಮತ್ತೇನು ಏನಂದರೆ ನನಗೆ ಜನರು ಹೇಳ್ಬೋದು ಅವು ಯಾಕೆ ಸಹಿತಾನೆ, ಅದಲ್ಲ, ಅದು ಎಣಿಸಬಾರ್ದು. ಯಾಕೆಂದರೆ ನನಗೆ ಯಾವ್ದು ಕಾಯಿಲೆ ಬರೋದಿಲ್ಲ. ಯಾಕೆಂದರೆ ನಾನು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೇನೆ. ಈಗ ನಾಡ್ದು 27ಕ್ಕೆ ಒಂದು ಕಾಪಲ್ಲಿ ಉಂಟು, 39 ಸಲ ಬ್ಲಡ್ ಡೊನೇಟ್ ಮಾಡಿದ್ದೇನೆ. ವೆರಿ ಗುಡ್. ಹೌದು, ಇನ್ನು ನಾಡ್ದು 40. ನನಗೆ ಒಂದು ಆಸೆ ಉಂಟು, ನಾನು ಬದುಕಿ ಉಳಿದ್ರೆ 50 ಸಲ ಕೊಟ್ಟಿದ್ದೇನೆ ಅಂತ, ಕಾಪು ಸೂರ್ಯ ಕೊಟ್ಟಿದ್ದೇನೆ ಅಂತ ಅದೊಂದು ಮಾಡ್ಬೇಕು. ಇಲ್ಲ, ಮನಸ್ಸು ಬಿಚ್ಚಿ ನೀವಿಬ್ರು ಮಾತನಾಡಿದಿರಿ. ಅದು ಇನ್ನೊಂದು ವಿಷಯ ಹೇಳಿ ಹೇಳಿ. ಇನ್ನೊಂದು ವಿಷಯ, ನನಗೆ ಒಂಥರ ಖುಷಿ ಅಂದರೆ ಕಾಪಲ್ಲಿ ಅರೆ ಯಾರ್ಯಾರಿಗೂ ಸನ್ಮಾನ ಮಾಡುವಾಗ ನಾನು ನೋಡಿ ಖುಷಿ ಪಡುದು, ಕೈ ಪಡೀಲಿಕ್ಕೆ. ನನಗೆ ಕಾಪು ಬಿಲ್ಲವರ್ ಸಂಘ ನಿಜವಾದ ಗ್ರೇಟ್. ಬಿಲ್ಲವರ್ ಸಂಘ ಪ್ರೀತಿ, ಅಷ್ಟು ಪ್ರೀತಿ. ಅವರು ನನಗೆ 2003 ಇಸ್ವಿಯಲ್ಲಿ ನೋಡಿ, ಅವ್ರ ಜಾತಿಯವ್ರು ತುಂಬ ಇರ್ಬೋದು, ಅವ್ರ ಜಾತಿಯವ್ರು ತುಂಬ ಜನ ಕೆಲಸ ಮಾಡಿರ್ಬೋದು. ಆ ದಿವಸ ಅವ್ರ ಗುರು ಜಯಂತಿ ದಿವಸದಲ್ಲಿ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆಪತ್ ಬಂದವಂತ ಫಸ್ಟ್ ಸನ್ಮಾನ ಮಾಡಿದ ಪುಣ್ಯಾತ್ಮರು ಬಿಲ್ಲವರ್ ಸಂಘ ಕಾಪು. ಅವ್ರು ಯಾವಾಗಲೂ ನಾನು ಋಣಿಯಾಗಿ ನಾನು ಒಂದು ಮಾತು ಹೇಳ್ತೇವೆ ಅವ್ರ ಹತ್ರ, ನಿಮ್ಮ ಜಾತಿಯಲ್ಲಿ ಏನಾದರೂ ಸೂರ್ಯನ ನೆನಪು ಮಾಡಿ, ನನಗೆ ಏನು ಬೇಡ ನಿಮ್ಮ ಹತ್ರ, ನಾನು ಬರ್ತೇನೆ. ಯಾಕೆಂದರೆ ನಿಮಗೆ ನನ್ನ ಒಂದು ಹೆಸರು ತರಲಿಕ್ಕೆ ಜಾಸ್ತಿ ಹೈಲೈಟ್ ಮಾಡಿದ್ದು ನೀವು, ಕಾಪು ಬಿಲ್ಲವರ್ ಸಂಘ. ಅದಕ್ಕಾಗಿ ನಿಮ್ಮ ಯಾವುದೇ ಇರಲಿ, ಮತ್ತು ನೀವು ಎಣಿಸಿರ್ಬೋದು ನಮ್ಮ ಊರಲ್ಲಿ ಜನ ಇಲ್ವಾ, ನಮ್ಮ ಜಾತಿಯವರಿಲ್ಲ, ಅದು ಮಾತ್ರ ದಯಮಾಡಿ ಅವರಿಗೆ ನಾನು ಹೇಳೋದು, ಹಾಗೆ ಎಣಿಸ್ಬೇಡಿ. ನನ್ನನ್ನು ಕರೀರಿ, ನನ್ನ ಕೆಲಸ ಮಾಡ್ತೇನೆ. ನಾನು ಗಟ್ಟಿ ಇರೋ ತನಕನೇ ನಾನು ಮುಗಿತದೆ. ಆದರೆ ಗಟ್ಟಿ ಇರೋ ತನಕ ಕಾಪಲ್ಲಿ ಯಾರು ಕರೆದ್ರು, ಯಾರು ಕೆಲಸ ಮಾಡಲಿಕ್ಕೆ ಸೂರ್ಯ ಶೆಟ್ಟಿ ರೆಡಿನೇ. ಅವರು ನಂದು ಗೆಳೆಯ ಇನ್ನೊಬ್ಬ ಸುಧೀರ್ ಶೆಟ್ ಅಮಲ್ಪಾಡಿ, ನಿಮ್ಗೆ ಗೊತ್ತಿರ್ಬೋದು. ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದರಲ್ಲಿ. ಎಲ್ಲ ಕಡೆ ಅವರು ಸಹ ಬಂದಿದ್ದಾರೆ. ಇದೊಂದು ಹೇಳಲಿಲ್ಲ ಆಯ್ತು, ನೆನಪಾಯ್ತು. ಸೊ ಇದಿಷ್ಟು ನಮ್ಮ ಮಾತುಕತೆ ವೀಕ್ಷಕರೇ. ಈಗ ಒಂದು ಸಣ್ಣ ಬ್ರೇಕ್ ಆಗಿ ವಾಪಸ್ ಬಂದ ನಂತರ ನಾವು ಆ ಸಿನಿಮಾವನ್ನು ತೋರಿಸ್ತೇವೆ. ಬ್ರೇಕ್ ಆದಮೇಲೆ ಆಪತ್ ಬಾಂಧವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ನಾವು ಅದು 15 ನಿಮಿಷದ ಆ ಶಾರ್ಟ್ ಫಿಲ್ಮ್ ಏನು ಮಾಡಿದಾರಲ್ಲ, ಅದನ್ನು ನಾವು ನೋಡಬೇಕು. ಮಾನವೀಯತೆ ಅಂತ ಅದರ ಹೆಸರು. ಈಗ ವಾಟ್ಸಪ್ನಲ್ಲಿ ಅವರೆಲ್ಲರೂ ಕೂಡ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಸುರೇಂದ್ರ ಮತ್ತು ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ವಾಟ್ಸಪ್ಪಲ್ಲಿ ಮಾನವೀಯತೆ ಅಂತ ಗ್ರೂಪ್ ಮಾಡ್ಕೊಂಡು ಅದ್ರಲ್ಲಿ ಸಾಕಷ್ಟು ಮಂದಿ ಸ್ನೇಹಿತರುಗಳೆಲ್ಲ ಇದ್ದಾರೆ. ಅವರು ತುಂಬ ಮಂದಿ ಅದರಲ್ಲಿ ಸ್ನೇಹಿತರಿದ್ದಾರೆ. ಅವ್ರು ಎಲ್ರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅಂತ ಅವ್ರ ಮಾತನ್ನು ಹೇಳಿದರು. ಬನ್ನಿ ಈಗ ಆ ಶಾರ್ಟ್ ಫಿಲ್ಮನ್ನು ನೋಡೋಣ. It's been a ride. I guess I had to go to that place to get to this one. Now some of you might still be in that place. If you're trying to get out, just follow me. I'll get you there. You can try and read my lyrics off of this paper before I lay 'em, but you won't take this.
ಏ ಪ್ರೇಣ, ಏನು ನಿನ್ನ ಕೈಯಲ್ಲದು? ಬೆಳಿಗ್ಗೆ ಸಿಗರೇಟ್ ಸೇರ್ತಾ ಇದ್ಯಾ? ಯಾವುದೇ ಕೆಲಸ ಹೇಳಿದ್ರು ಸರಿಯಾಗಿ ಮಾಡಕ್ಕಾಗಲ್ಲ ನಿಂಗೆ. ರಾತ್ರಿ ಲೇಟ್ ಆಗಿ ಬರ್ತೀಯ, ಬೆಳಿಗ್ಗೆ ಎದ್ದಿಲ್ಲಿ ಸಿಗರೇಟ್ ಸೇರ್ತೀಯ. ಶೇ, ಎಂತ ಮಾರ ನಿಂದು? ನಿಂಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಶೇ, ಯಾಕೆ ಹಿಂಗ್ ಮಾಡ್ತೀಯ ಮಾರಾಯ? ಅಣ್ಣ, ಒಂದು 2,000 ಬೇಕಿತ್ತು. ಯಾಕೆ 2,000? ನಂತರ ಅಷ್ಟೊಂದು ಅಮೌಂಟ್ ಇಲ್ಲ ಮಾರಾಯ. ಮತ್ತೆ ಕಾಲ್ ಮಾಡು, ನನಗೀಗ ಲೇಟ್ ಆಯ್ತು. ಸಾಯ್ಕ್ ಹೋಗ್ತಾನೆ ಮಾರ ಅವನು. ಎಂತಾಯ್ತು ಮಾರ? ಈ ಕಡೆ ಬನ್ನಿ. ಹೋಗಿದೆ. ಈಗ ಹಾಕಿಬಿಡಿ ನಿಮ್ಗೆ 2 ಫೋಟೋ ವಾಟ್ಸಪ್ಗೆ. ಅಣ್ಣನಿಗೆ ಕಾಲ್ ಮಾಡು. ಟುಡೇಸ್ ಫನ್ನಿಯೆಸ್ಟ್ ಆಕ್ಸಿಡೆಂಟ್. ಗಾಂಧಿ ಹಾಸ್ಪಿಟಲ್ ಬಲ್ಲಿ. ಸರಿ ಸರಿ. ಪ್ರವೀಣ ಇದ್ದೇ ಇರಬೇಕು. ಲೇಟ್ ಆಯ್ತು, ಬೇಗ ಹೊರಡಬೇಕು. ಎಂತ ಸ್ಮೆಲ್? ಶೇ, ಏ ಪ್ರೇಣ, ಏನು ನಿನ್ನ ಕೈಯಲ್ಲದು? ಬೆಳಿಗ್ಗೆ ಎದ್ದು ಸಿಗರೇಟ್ ಸೇರ್ಲಿಕ್ಕೆ ಶುರು ಮಾಡಿದ್ಯಾ? ಯಾವುದೇ ಕೆಲಸ ಹೇಳಿದ್ರು ಸರಿಯಾಗಿ ಮಾಡಕ್ಕಾಗಲ್ಲ ನಿಂಗೆ. ರಾತ್ರಿ ಲೇಟ್ ಆಗಿ ಬರ್ತೀಯ, ಬೆಳಿಗ್ಗೆ ಎದ್ದಿಲ್ಲಿ ಸಿಗರೇಟ್ ಸೇರ್ತೀಯ. ಶೇ, ಎಂತ ಮಾರಾಯ? ನಿಂಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಯಾಕೆ ಹಿಂಗ್ ಮಾಡ್ತೀಯ ಮಾರಾಯ? ಅಣ್ಣ, ಒಂದು 2,000 ಬೇಕಿತ್ತು. ಯಾಕೆ 2,000? ನಂತರ ಅಷ್ಟೊಂದು ಅಮೌಂಟ್ ಇಲ್ಲ ಮಾರಾಯ. ಮತ್ತೆ ಕಾಲ್ ಮಾಡು, ನನಗೀಗ ಲೇಟ್ ಆಯ್ತು. ಅಮ್ಮ!
रखले माफ साइड रखले ये संभाळले अड्डा पडले करेक्ट म्हटले ಮೊಬೈಲ್ ಬಿಡ್ತೀನಿ ಮೂರಲ್ಲಿ ತೂಕ ಅರ್ಜೆಂಟ್ ಇಲ್ಲದ ಕಲೆ ಫೋನ್ ಮಾಡ್ಕೊ ಏನಾದ್ರು ತೂಕ ನೀರು ಬಟನ್ ಶರ್ಟ್ ಕೈ ಮೇಲೆ ಕೈ ಮೇಲೆ ಬತ್ 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 ನೀರು ಕೊಡ್ಲ ಚೂರು ನೀರು ಕೊಡ್ಲಿ ಅದೇ ಚೂರು ನೀರು ಕೊಡ್ಲಿ ಹಲೋ ಸೂರ್ಯ ಶೆಟ್ರೆ ಒಲ್ಪಲ್ಲರು ಚಿತ್ತರಂಜನ್ ಸರ್ಕಲ್ ಒಂದು ಆಕ್ಸಿಡೆಂಟ್ ಆಯ್ತು ಅರ್ಜೆಂಟ್ ಆ್ಯಂಬುಲೆನ್ಸ್ ಕಸ್ಕೊಂಡು ಬರಲಿ ಬಲ್ಲೆ ಬಲ್ಲೆ ಮೊಬೈಲ್ ಸಿಕ್ಕಿಲ್ಲ ಫಸ್ಟ್ ಇಲ್ಲದ ಕಲೆ ಬಂದು ಕಾಣ್ಬ ಇಲ್ಲ ಹೋಮ್ ಮಾಡಿದೆ ಕಾಲ್ ಬರೋ ನಿಮಗೆ ಹಲೋ ಗಾಂಧಿ ಹಾಸ್ಪಿಟಲ್ ಬೆಲೆ ಅರ್ಜೆಂಟ್ ಅದು ಗಾಂಧಿ ಹಾಸ್ಪಿಟಲ್ ಬೆಲೆ ಎಲ್ಲ ಬತ್ತಲಿ ಬತ್ತಲಿ ಬರ್ತೇನೆ ಸ್ಟ್ರಕ್ಚರ್ ಬರ್ತೇನೆ ಬತ್ತಲಿ ಬರ್ತೇನೆ ಮೆಲ್ಲ ಬಾಡ್ಲಿ ಸ್ವಲ್ಪ ಬೇಗ ಬರ್ತಿದ್ರೆ ಆಗ್ತಿತ್ತು. ಐ ಆಮ್ ವೆರಿ ಸಾರಿ. ದ ಪೇಷಂಟ್ ಇಸ್ ಡೆಡ್, ನೋ ಮೋರ್. ಮನುಷ್ಯನ ಮನಸ್ಸಿನಲ್ಲಿ ಇರಬೇಕು ಮಾನವೀಯತೆ, ಇಲ್ಲದಿದ್ದರೆ ನಿಮ್ಮದು ಆಗಬಹುದು ಈ ಥರ ಕತೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆಯಲ್ಲಿ ಬಹಳಷ್ಟು ವಾಹನ ಅಪಘಾತಗಳು ಸಂಭವಿಸುತ್ತವೆ. ಇಂತಹ ಸಂದರ್ಭದಲ್ಲಿ ದಾರಿ ಹೋಕರು ಅವರವರ ಮೊಬೈಲಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾರೆ. ದಯವಿಟ್ಟು ಅದನ್ನು ಬಿಟ್ಟುಬಿಡಿ ಅಂತ ಕೆಲಸವನ್ನು. ನಮ್ಮ ಇಂಡಿಯಾದಲ್ಲಿ ದೊಡ್ಡ ವ್ಯಾಧಿ, ದೊಡ್ಡ ಒಂದು ಡಿಸೀಸ್ ಏನು ನನ್ನಲ್ಲಿ ತಾವು ಹೇಳಿದ್ದೀರನ್ನ, ನಾನು ಡಯಾಬಿಟೀಸು, ಹಾರ್ಟ್ ಅಟ್ಯಾಕ್ ಇದೆಲ್ಲ ಹೇಳಲ್ಲ, ಖಂಡಿತವಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ನೇ ಹೇಳ್ತೇನೆ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದೀರನ್ನ, ಒಂದು ನಿಮಿಷಕ್ಕೆ ಒಂದು ಮೇಜರ್ ಆಕ್ಸಿಡೆಂಟ್ ಇಂಡಿಯಾದಲ್ಲಿ ಆಗ್ತಾ ಇದೆ. 4 ನಿಮಿಷಕ್ಕೊಬ್ಬರು ತೀರಿ ಹೋಗ್ತಾ ಇದ್ದಾರೆ. ಇದು ಬೇರೆ ಯಾವ ಡಿಸೀಸ್ನಲ್ಲಿ ಇಷ್ಟು ಜನ ತೀರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಳೆದ ವರ್ಷ ಮಾತ್ರ 1,47,000 ಜನ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. ವರ್ಲ್ಡ್ನಲ್ಲಿ ನಂಬರ್ 2 ಇದು. ಚೈನಾ ಫಸ್ಟು, ನಮ್ಮ ನಂಬರ್ 2 ಇದು. ಅಷ್ಟು ದೊಡ್ಡ ಅಪಘಾತ ಇಲ್ಲ ಸರ್. ಇಂಡಿಯಾದಲ್ಲಿ ಎಲ್ಲೋ ಕಡೆ ಆಗ್ತಾ ಇದೆ, ಉಡುಪಿದಲ್ಲಿ ಏನಾಗ್ತಾ ಇದೆ ಅಂತ ತಮಗೊಂದು ಫೀಲಿಂಗ್ ಇದೆ. ನಾನು ಉಡುಪಿ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೇನೆ. ಉಡುಪಿದಲ್ಲಿ 2013ರಲ್ಲಿ ಮಾತ್ರ, 2013ರಲ್ಲಿ 1,311 ಆಕ್ಸಿಡೆಂಟ್ ಆಯಿತು. 239 ಜನ ತೀರಿ ಹೋಗಿದ್ದಾರೆ. 2014ರಲ್ಲಿ 1,181 ಆಕ್ಸಿಡೆಂಟ್ ಆಯಿತು. 220 ಜನ ತೀರಿ ಹೋಗಿದ್ದಾರೆ. ಈ ವರ್ಷ ಜೂಲೈ ತಿಂಗಳವರೆ
787 ಆಕ್ಸಿಡೆಂಟ್ ಆಯಿತು, 131 ಜನ ತೀರಿ ಹೋಗಿದ್ದಾರೆ. ಇದು ಮಾತ್ರ ಅಲ್ಲ, ಕಾಲೇಜ್ ಸ್ಟೂಡೆಂಟ್, ಸ್ಕೂಲ್ ಸ್ಟೂಡೆಂಟ್ ನೋಡಿದ್ದೀನಲ್ಲ, ಭಾರಿ ಜಾಸ್ತಿ ಇದೆ. 2013ರಲ್ಲಿ 35 ಸ್ಕೂಲ್ ಜನ, ಕಾಲೇಜ್ ಜನ ಆಕ್ಸಿಡೆಂಟ್ ಆಗಿದ್ದಾರೆ, 3 ಜನ ತೀರಿ ಹೋಗಿದ್ದಾರೆ. 2014ನಲ್ಲಿ 31 ಆಕ್ಸಿಡೆಂಟ್ ಆಯಿತು, ಸ್ಕೂಲ್ ಕಾಲೇಜ್ ಜನ ಮಾತ್ರ 4 ಜನ ತೀರಿ ಹೋಗಿದ್ದಾರೆ. ಈ ವರ್ಷ ಆಲ್ರೆಡಿ 7 ಕಾಲೇಜ್ ಜನ ತೀರಿ ಹೋಗಿದ್ದಾರೆ ಜುಲೈ ತನಕ. ಯಾಕೆ ಇದು? ಕೆಲವು ಆಕ್ಸಿಡೆಂಟ್ ನಮ್ಮಲ್ಲಿ ಖಂಡಿತವಾಗಿ ಸೇವ್ ಮಾಡಲಿಕ್ಕಾಗ್ತದೆ, ಕೆಲವು ಆಕ್ಸಿಡೆಂಟ್ ಇಮಿಡಿಯೇಟಾಗಿ ಸ್ಪಾಟ್ನಲ್ಲಿ ಹೋಗ್ತಾರೆ. ಯಾವಾಗಲೂ ಒಂದು ಆಕ್ಸಿಡೆಂಟ್ ಆಗುವಾಗ ಫಸ್ಟ್ 1 ಅವರ್ ಗೋಲ್ಡನ್ ಅವರ್ನ ಹೇಳ್ತಾರೆ. ಒಂದು ಮನುಷ್ಯ ನಿಜವಾಗಿ ಅವನು ತಪ್ಪಿಸಬೇಕು ಆಕ್ಸಿಡೆಂಟ್ನ, ಫಸ್ಟ್ 1 ಅವರ್ದಲ್ಲಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಬೇಕು. ಈ ಕೆಲಸ ಯಾರ್ದು? ಜನರಲಿ ನಮ್ಮ ಸಮಾಜದಲ್ಲಿ ಹೇಳ್ತಾರೆ ಈ ಕೆಲಸ ಪೊಲೀಸ್ ಕೆಲಸ, ಈ ಕೆಲಸ ಆ್ಯಂಬುಲೆನ್ಸ್ ಡ್ರೈವರ್ ಕೆಲಸ, ಬೇರೆ ಯಾರ ಕೆಲಸ ಅಲ್ಲ. ನಮ್ಮ ಜನರಲ್ ಒಂದು ಫೀಲಿಂಗ್ ಇದೆ. ಖಂಡಿತವಾಗಿ ಈ ಕೆಲಸ ಸಮಾಜದ ಕೆಲಸ. ಇದು ಪೊಲೀಸ್ ಬರಲಿಕ್ಕೆ 20 ನಿಮಿಷ ಆಗ್ತದೆ, ಆ್ಯಂಬುಲೆನ್ಸ್ ಬರಲಿಕ್ಕೆ 1 ಗಂಟೆ ಆಗ್ತದೆ, ಅದುವರೆ ಜನ ಕಾಯ್ದು ಫೋನ್ ಮಾಡಲಿ ಬಿಟ್ಬಿಟ್ಟು ಇಮಿಡಿಯೇಟಾಗಿ ಒಂದು ವೆಹಿಕಲ್ ಬರ್ತದೆ, ಶಿಫ್ಟ್ ಮಾಡಿ ಬೇಗ அந்த ಗೋಲ್ಡನ್ ಹವರ್ 1 ಗಂಟೆ ಒಳಗಡೆ ಒಂದು ಕಡೆ ಕಳಿಸಿಬಿಟ್ಟಿದ್ದಾರನ್ನ. ಇಷ್ಟು ನಾನು ನಿಮಗೆ ಎಷ್ಟು ನಂಬರ್ಸ್ ಹೇಳಿದ್ದೇನೆ, ಅರ್ಧ ನಂಬರ್ ಸೇವ್ ಮಾಡಲಿಕ್ಕೆ ಆಗ್ತದೆ. ಇಂಡಿಯಾದಲ್ಲಿ ಆ ಮನೋಭಾವ, ಆ ಪರಿಸ್ಥಿತಿಯನ್ನು ಬಂದಿಲ್ಲ ಥರ ಕಾಣ್ತದೆ. ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ಸೂರಿ ಇದ್ದಾರೆ, ಸೂರಿನ ಒಂದು ಮನುಷ್ಯ ಇದ್ದಾರೆ, ಕಾಪು ಕಡೆಯವರು. ಸಿಕ್ಕಾಪಟ್ಟೆ ಜನಕ್ಕೆ ಅವರು ಆಕ್ಸಿಡೆಂಟ್ ಆಗುವಾಗ ಹೆಲ್ಪ್ ಮಾಡ್ತಾರೆ, ಬಾಡಿ ಎಲ್ಲ ಅವರೇ ಡಿಸ್ಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಒಂದು ಸೂರಿ ಮಾತ್ರ ಯಾಕೆ ಉಡುಪಿದಲ್ಲಿ ಇರಬೇಕು? ನನಗೆ ಇದು ಗೊತ್ತಾಗ್ತಾ ಇಲ್ಲ. ಒಂಥರ ದೊಡ್ಡ ಜಿಲ್ಲಾ ಇದು, ಭಾರಿ ಎಜುಕೇಟೆಡ್ ಜಿಲ್ಲಾ ಇದು, ಒಂಥರ ಭಯಂಕರ ಅಡ್ವಾನ್ಸ್ಡ್ ಜಿಲ್ಲಾ ಇದು. ಇಂಡಿಯಾದಲ್ಲಿ ಅವರು ದೊಡ್ಡ ಅಡ್ವಾನ್ಸ್ಡ್ ಜಿಲ್ಲಾ ಇದು. ಇಲ್ಲಿ ಯಾಕೆ ಒಂದು ಸೂರಿ ಮಾತ್ರ ಯಾಕೆ ಇರಬೇಕು? ಯಾಕೆ 100 ಸೂರಿ ಯಾಕೆ ಇರಲಿಕ್ಕಿಲ್ಲ? ಖಂಡಿತವಾಗಿ இந்த ಶಾರ್ಟ್ ಫಿಲ್ಮ್ ನೋಡುವಾಗ ಇನ್ನೂ ಒಂದು 100 ಸೂರಿ, ಇನ್ನೊಂದು 200 ಸೂರಿ ಬರ್ತಾರೆ, ನನಗೊಂದು ನಂಬಿಕೆ ಇದೆ. ಅಷ್ಟು ಜನ ಬರುವಾಗ ಇದು ಆಕ್ಸಿಡೆಂಟ್ ಅಪಘಾತ ಕಡಿಮೆ ಆಗ್ತದೆ. ನಿಮಗೆ ಆದರೆ ಅಂಥ ಸಂದರ್ಭಗಳಲ್ಲಿ ಪೊಲೀಸ್ ಸ್ಟೇಷನಿಗೂ ಆ್ಯಂಬುಲೆನ್ಸಿಗೂ ಅವರವರ ಸಂಬಂಧಿಕರಿಗೆ ತಿಳಿಸಿದರೆ ನಿಮ್ಮ ಈ ಕಾರ್ಯ ಮಹತ್ ಕಾರ್ಯ ಅಂತ ಹೇಳಿ ನಮಗೆ ಅನಿಸ್ತದೆ. ಇದೇ ನಮ್ಮ ಭಿನ್ನ. ಕಾಲೇಜ್ ಸ್ಟೂಡೆಂಟ್ ಹಾಗೂ ನಮ್ಮ ಊರಿನ ಯಂಗ್ಸ್ಟರ್, ನನ್ನ ವಿನಂತಿ ಏನಂದರೆ, ಈಗ ಆ್ಯಕ್ಸಿಡೆಂಟ್ ಆಗೋ ಟೈಮಿನಲ್ಲಿ ಜನರು ನಾವು ಆದಷ್ಟು ಜನರಿಗೆ ಉಪಕಾರ ಆಗುವ ಹಾಗೆ ನಾವೆಲ್ಲ ಸ್ಪಂದಿಸಬೇಕು. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗುವಾಗ ಜನರು ನೋಡಿ ಅದರ ಫೋಟೋವನ್ನು ವಾಟ್ಸಪ್ಪಲ್ಲೆಲ್ಲ ತೆಗೆದು ಯಾರ್ಯಾರಿಗೆ ಕಳಿಸಿ ಅದು ಪ್ರಯೋಜನ ಇಲ್ಲ. ಆದಷ್ಟು ಜನರೆಲ್ಲ ಒಟ್ಟಾಗಿ ಆ ಟೈಮಲ್ಲಿ ಜನರಿಗೆ ರಕ್ಷಣೆ ಕೊಟ್ಟು, ಒಂದು ಏರಿಯಾದ ನಮ್ಮ ಪೊಲೀಸ್ ಇಲಾಖೆಗಾಗಲಿ ಇಲ್ಲದಿದ್ದರೆ ಆ್ಯಂಬುಲೆನ್ಸಿಗಾಗಲಿ ಎಲ್ಲರಿಗೆ ತಿಳಿಸಿ ಆದಷ್ಟು ಬೇಗ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಸಾಧಾರಣ 20-22 ವರ್ಷದಿಂದ ತುಂಬ ಆ್ಯಕ್ಸಿಡೆಂಟ್ ಆಗುವಾಗ ನಾನು ಹೋಗಿದ್ದೇನೆ. ಕಾಪು ಏರಿಯಾದಲ್ಲಿ ತುಂಬ ಜನರು ಬದುಕಿದ್ದಾರೆ. ಅದು ನನ್ನ ಒಂದು ನಸೀಬು ಅಂತ ಹೇಳಬೇಕು. ಯಾಕೆಂದರೆ ಅದು ಜನರ ನಾವು ಸೇವೆ ಮಾಡಿದ್ದರಿಂದ ನಾವು ಇಷ್ಟ ತನಕ ನಾವು ಈಗಲೂ ಇದ್ದೇವೆ. ಅದೇ ನಮಗೆ ಒಂದು ದೊಡ್ಡ ಉಪಕಾರ ಆಗಿದೆ. ಆದರೆ ಯಾರೂ ಆಗಲಿ ಇಲಾಖೆ ಬಗ್ಗೆ ಯಾರು ಹೆದರಬೇಕಂತ ಏನಿಲ್ಲ. ಯಾಕೆಂದರೆ ಪೊಲೀಸ್ ಅವರು ಯಾರಿಗೂ ತೊಂದರೆ ಕೊಡೋದಿಲ್ಲ. ಹೌದು, ಯಾಕೆಂದರೆ ನಮ್ಮ ಅಣ್ಣಮಲ ಸಾಹೇಬರು SP ಅವರು ಅವರೇ ನಮಗೆ ತಿಳಿಸಿದರೆ ಏನಂದರೆ, ನೀವು ಉಪಕಾರ ಮಾಡಿ ಆಸ್ಪತ್ರೆಗೆ ಕೊಂಡೋಗಿ ಪೊಲೀಸ್ ಇಲಾಖೆಗೆ ತಿಳಿಸಿ, ಅದರಿಂದ ನಿಮಗೇನು ತೊಂದರೆ ಇಲ್ಲ. ಯಾವುದು ನಾವು ಯಾರಿಗೂ ನೀವು ಬಂದರೆ ನಿಮ್ಮ ಮೊಬೈಲ್ ನಂಬರ್ ಬೇಡ, ನಿಮ್ಮ ಅಡ್ರೆಸ್ ಬೇಡ, ನೀವು ಒಂದು ತಕ್ಷಣ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಮತ್ತು ಅವರ ಮನೆಯವರಿಗೆ ಆದಷ್ಟು ಬೇಗ ತಿಳಿಸಿ, ಮತ್ತು ಅವರ ಯಾವುದೇ ಒಂದು ಅವಘಡ ಸಂಭವಿಸಿದ ಟೈಮಿನಲ್ಲಿ ಅವರ ವಸ್ತು ಇರಲಿ, ಚಿನ್ನ ಇರಲಿ, ಮೊಬೈಲ್ ಇರಲಿ, ಅದನ್ನು ಆ ಪಾರ್ಟಿಗೆ ದಯಮಾಡಿ ಅವರಿಗೆ ಮುಟ್ಟಿಸಿ. ನೀವು ಒಳ್ಳೆ ಕೆಲಸ ಮಾಡೋದಾದರೆ ಈಗ ವಾಟ್ಸಪ್ಪಿನ ವಿಷಯದಲ್ಲಿ ತುಂಬ ಅದರಲ್ಲಿ ಒಳ್ಳೆದಿರ್ಬೋದು, ಅಷ್ಟೇ ಕೆಟ್ಟದಿರ್ಬೋದು. ಆದರೆ ಆದಷ್ಟು ನೀವು ಒಳ್ಳೆಯದು ಕೆಲಸ ಮಾಡಬೇಕಂತ ನನ್ನ ವಿನಂತಿ. ಇನ್ನೊಂದು ಜಾಸ್ತಿ ನಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ವಾಟ್ಸಪ್ನಲ್ಲಿ ಒಂದು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ತಾವು ಹೆಲ್ಪ್ ಮಾಡಿಬಿಟ್ಟಿದ್ದೀರ, ಪೊಲೀಸ್ ಬಂದು ಹೆಸರು ಬರಿಕೊಳ್ತಾರೆ, ನಂಬರ್ ತಗೊಳ್ತಾರೆ, ಕೋರ್ಟಿಗೆ ಬರಲಿಕ್ಕೆ ಹೇಳ್ತಾರೆ. ಇದೆಲ್ಲ ಟೋಟಲ್ ನಾನ್ಸೆನ್ಸ್, ಇದು ಬೋಗಸ್. ಅದು ಯಾರು ಯಾವ ಕೋರ್ಟಿಗೂ ಬರಬೇಕನ್ನೋ ಅವಶ್ಯಕತೆ ಇಲ್ಲ. ತಾವು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ಹೆಲ್ಪ್ ಮಾಡಿಬಿಟ್ಟು, ಸಪೋಸ್ ಉದಾಹರಣೆ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಬರ್ತೀರಿ, ಆದರ್ಶ್ ಕರ್ಕೊಂಡು ಬರ್ತೀರಿ, ಅಡ್ಮಿಟ್ ಮಾಡಿಬಿಟ್ಟು ಪೊಲೀಸವ್ರು ಬರ್ತಾರೆ, ನೋಡಿ ಸರ್ ನಾನೇ ಕರ್ಕೊಂಡು ಬಂದಿದ್ದು, ನನಗೆ ಸಾಕ್ಷಿ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಾಕು ಪೊಲೀಸವರು ಬರೆದುಕೊಳ್ತಾರೆ. ತಮಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್ ನಾನೇ ನಾನೇ ಕರ್ಕೊಂಡು ಬಂದೆ, ನಾನು ಸಾಕ್ಷಿ ಹೇಳ್ತೇನೆ. ತಮ್ಮ ಆಪ್ಷನ್ ಅದು. ತಾವು ಇಂಟ್ರೆಸ್ಟ್ ಇದೆಯಾ ಕಂಟಿನ್ಯೂ ಮಾಡಿ, ಇಂಟ್ರೆಸ್ಟ್ ಇಲ್ಲ ಅಲ್ಲಿಂದ ಪೊಲೀಸ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾರೆ. ಸೆಕೆಂಡು, ಇಲ್ಲ ಸರ್ ನಾನು ಭಯಂಕರ ಬಿಸಿಯಾಗಿ ಹೋಗ್ತಾ ಇದ್ದೇನೆ, ಖಂಡಿತವಾಗಿ ಅವರು ನನ್ನ ಗಾಡಿದೆಲ್ಲ ಹಾಕ್ಕೊಂಡು ಬರಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಮಿನಿಮಮ್ ತಾವು ಒಂದು 108 ಆ್ಯಂಬುಲೆನ್ಸ್ ಕರೆ ಮಾಡಲಿಕ್ಕೆ ಆಗ್ತದೆ, ಆ ಕೆಲಸ ಮಾಡಿ. ಅಲ್ಲದು 100 ಪೊಲೀಸ್ ನಂಬರ್ಗೆ ಕಾಲ್ ಮಾಡಿ, ಸರ್ ಈ ಥರಲ್ಲಿ ಆಕ್ಸಿಡೆಂಟ್ ಆಯಿತು, ನಾನು ಸ್ವಲ್ಪ ಬಿಸಿಯಾಗಿ ಹೋಗ್ತಾ ಇದ್ದೇನೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಬೇಗ ಅಟೆಂಡ್ ಮಾಡಿ ನಮ್ಮ ಮೇಲೆ ಕಳಿಸ್ಬಿಡ್ತಾರೆ. ನಮಗೆ ಇದರ ತಾವು ಮಾಹಿತಿ ಕೊಡಬೇಕು, ತಮ್ಮಲ್ಲಿ ಟೈಮ್ ಸ್ವಲ್ಪ ಕೈನಲ್ಲಿ ಇದೆಯಾ, ಒಂದು ಗಾಡಿಯಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಬಿಡಬೇಕು. ಯಾವಾಗ ಯಾವ ಕಾರಣಕ್ಕೂ ಯಾರೂ ಇಲ್ಲಿ ಹರಾಸ್ಮೆಂಟ್ ಆಗಲ್ಲ. ಇದು ಖಂಡಿತವಾಗಿ ನಾನು SBI ಹೇಳ್ತಾ ಇದ್ದೇನೆ. ಇನ್ನೊಂದು,
ತಾವು ಆ ಸ್ಪಾಟ್ನಲ್ಲಿ ತಮ್ಮ ವಾಟ್ಸಾಪ್ನಲ್ಲಿ ಹುಡುಕಿ ಫೋಟೋ ಮಾಡಿ ತಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ತಾ ಇದ್ದಾರೆ, ಸೆಂಡ್ ಕಳಿಸಿ ನೋಡಿ ಒಂದು ಆ್ಯಕ್ಸಿಡೆಂಟ್ ಲೈವ್ ಆಯಿತು. ಕೆಲವು ಜನ ಸೆಲ್ಫಿಯೂ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗಿ ಗೊತ್ತಿಲ್ಲ ನಮ್ಮ ಸಮಾಜದ ಎಲ್ಲಿ ಹೋಗ್ತಾ ಇದೆಯೇನೋ. ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಒಂದು 1 ಅವರ್ನಲ್ಲಿ ಸೇವ್ ಮಾಡಿ, ವಾಟ್ಸಾಪ್ನಲ್ಲಿ ನಾನು ಎಷ್ಟು ಜನಕ್ಕೆ ಸೇವ್ ಮಾಡಿದ್ದೇನೆ ಅಂತ ಒಂದು ಸೆಲ್ಫಿ ಮಾಡಿ, ಅದು ನಮ್ಮ ಸಮಾಜಕ್ಕೆ ಅನುಕೂಲ. ಯಾವುದೇ ಟೈಮಿನ ಇರಲಿ, ರಾತ್ರಿ ಆಗಲಿ ಹಗಲಾಗಲಿ, ನಮ್ಮ ಕಾಪು ಏರಿಯಾದಲ್ಲೇ ಎಲ್ಲಿಯೇ ಬೇಕಾದರೆ ನಾನು ಆ್ಯಂಬುಲೆನ್ಸ್ ಮುಖಾಂತರ ಬೇಕಾದರೆ ನನ್ನ ಸರ್ವಿಸನ್ನು ನಾನು ಮಾಡ್ತಿದ್ದೇನೆ. ಯಾಕೆಂದರೆ ನಾನು ಕೆಲಸ ಮಾಡಿದ್ದರಿಂದ ನನಗೆ ಒಂದು ಒಟ್ಟಿ ಸೀರೂರು ಮಠ ಸ್ವಾಮಿಯವರು ನನಗೆ ಆ್ಯಂಬುಲೆನ್ಸನ್ನು ಡೊನೇಟ್ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಮನೆಯಲ್ಲಿಟ್ಟು ನಾನು ಏನು ಪೂಜೆ ಮಾಡಲಿಕ್ಕಿಲ್ಲ. ಆದಷ್ಟು ನಾನು ಜನರಿಗೆ ಉಪಕಾರ ಆಗಬೇಕಂತ ನಾನು ಭಾವಿಸುತ್ತಿದ್ದೇನೆ. ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ಬೋದು. ನಮ್ಮ ಏರಿಯಾದಲ್ಲಿ ನಾನು ಉಪಕಾರ ಮಾಡ್ತೇನೆ, ಗ್ಯಾರಂಟಿ, ಧೈರ್ಯ ಕೊಡ್ತೇನೆ.